ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಾಗವತಂ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 27ನೇ ಅಧ್ಯಾಯ 27ನೇ ಶ್ಲೋಕ. ಎಸ್ ಹರೇ ಕೃಷ್ಣ. ಯದಾ ಏವಂ ಆಧ್ಯಾತ್ಮರತ ಕಾಲೇನ ಬಹುಜನ್ಮನ ಸರ್ವತ್ರ ಜಾತ ವೈರಾಗ್ಯ ಆ ಬ್ರಹ್ಮ ಭುವನಾನ್ ಮುನಿ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದ ಸ್ವಾಮಿ ಶ್ರೀಲ ಪ್ರಭುಪಾದ್ ಶ್ರೀಲ ಪ್ರಭುಪಾದ್ ಕಿ ಜೈ. ಒಬ್ಬ ವ್ಯಕ್ತಿಯು ಹೀಗೆ ಭಕ್ತಿ ಸೇವೆಯಲ್ಲಿ ಮತ್ತು ಆತ್ಮ ಸಾಕ್ಷಾತ್ ಅನೇಕ ವರ್ಷ ಮತ್ತು ಜನ್ಮಗಳವರೆಗೆ ನಿರತನಾಗಬೇಕು. ಆಗ ಅತ್ಯುನ್ನತ ಲೋಕವಾದ ಬ್ರಹ್ಮಲೋಕವು ಸೇರಿ ಯಾವುದೇ ಭೌತಿಕ ಲೋಕಗಳಲ್ಲಿ ಸುಖಿಸಲು ಅವನು ಬಯಸುವುದಿಲ್ಲ. ಅವನು ಪ್ರಜ್ಞೆಯಲ್ಲಿ ಪೂರ್ಣ ಅಭಿವೃದ್ಧಿಗೊಂಡವನಾಗುತ್ತಾನೆ. ಎಸ್ ನೋಡಿ, ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದ್ ಶುದ್ಧ ಭಕ್ತ ಮತ್ತು ಮಿಶ್ರ ಭಕ್ತ ಹೇಳಿದ್ದಾರೆ. ಎಸ್, ಯಾರು ಹೇಳ್ತೀರಿ ಶುದ್ಧ ಭಕ್ತ ಅಂದ್ರೆ ಅಂತ, ಮಿಶ್ರ ಭಕ್ತ ಅಂದ್ರೆ ಅಂತ? ಒಂದು ನಿಮಿಷ. ಹಾಗಾಗಿ ಇವತ್ತು ನಾನು ಮಿಶ್ರ ಭಕ್ತನ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ. ಓಕೆ, ಹರೇ ಕೃಷ್ಣ. ಎಸ್, ದಯವಿಟ್ಟು ಶುದ್ಧ ಭಕ್ತ ಅಂದ್ರೆ ಅಂತ, ಮಿಶ್ರ ಭಕ್ತ ಅಂದ್ರೆ ಅಂತ? ಹರೇ ಕೃಷ್ಣ ಪ್ರಭುಜಿ. ಶುದ್ಧ ಭಕ್ತ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಿರ್ತಾನೆ. ಅವನಿಗೆ ಯಾವುದೇ ಭೌತಿಕ ಆಕಾಂಕ್ಷೆಗಳು, ಯಾವುದೇ ಸುಖದಲ್ಲಿ ಅವನಿಗೆ ಆಸಕ್ತಿ ಇರೋದಿಲ್ಲ. ಆದ್ರೆ ಮಿಶ್ರ ಭಕ್ತನಿಗೆ ಅವನು ಭಕ್ತನಾಗಿರ್ತಾನೆ, ಜೊತೆಗೆ ಭೌತಿಕ ಆಕಾಂಕ್ಷೆಗಳು ಇರುತ್ತೆ. ಧನ್ಯವಾದ, ಧನ್ಯವಾದ ಸರ್. ಎಸ್, ಬೇರೆಯವರು ಎಸ್ ದಯವಿಟ್ಟು ಒಂದೊಂದು ಪಾಯಿಂಟ್ ಹೇಳಿ. ಎಸ್ ಗುರುಜಿ, ಫಲಾಪೇಕ್ಷೆ ಇಲ್ಲದೆ ಭಕ್ತಿ ಸೇವೆ ಮಾಡೋನು ಶುದ್ಧ ಭಕ್ತ ಗುರುಜಿ. ಓಕೆ, ಎಸ್, ಬೇರೆ ಬೇರೆ. ಎಸ್ ಹರೇ ಕೃಷ್ಣ ಪ್ರಭುಜಿ. ಮಿಶ್ರ ಭಕ್ತನು ಅವನು ಐಹಿಕ ಆಸಕ್ತಿಗಳಲ್ಲಿ ಒಳಗಾಗಿ, ಭಕ್ತನಾಗಿದ್ದರೂ ಐಹಿಕ ಆಸಕ್ತಿಯಲ್ಲಿ ಒಳಗಾಗಿ ಮೇಲಿನ ಶ್ರೇಣಿಯ ತನಕ ಹೋಗ್ಲಿಕ್ಕೆ ಅಭಿಲಾಷೆ ಪಡುತ್ತಾನೆ. ಬೇರೆ ಬೇರೆ. ಹರೇ ಕೃಷ್ಣ ಪ್ರಭುಜಿ. ಮಿಶ್ರ ಭಕ್ತ ಭಗವಂತನಿಗೆ ತಾನು ಪ್ರಯತ್ನವನ್ನು ಮಾಡುತ್ತಾ ಭಗವಂತನ ಮೇಲೆ ಕೂಡ ಭರವಸೆ ಇಟ್ಟಿರ್ತಾನೆ. ಆದ್ರೆ ಶುದ್ಧ ಭಕ್ತ ಭಗವಂತನ ಮೇಲೆ ಅಷ್ಟೇ ಭರವಸೆ ಇಟ್ಟಿರ್ತಾನೆ, ಭಗವಂತನೇ ಎಲ್ಲ ನೋಡ್ಕೊಂತಾನೆ ಅಂತ. ಮಧುಮೈ ಕೃಷ್ಣಕಾಂತ್ ದೇವಿದಾಸ್ ಹೇಳಿ. ಹರೇ ಕೃಷ್ಣ. ಶುದ್ಧ ಭಕ್ತ ಅಂದ್ರೆ ಅವನಿಗೆ ಯಾವುದೇ ಐಹಿಕ ಇಚ್ಛೆ, ಅದು ಅಂದ್ರೆ ಒಂದು ನಮ್ಮ ಐಹಿಕ ಭೋಗದ ಆಸಕ್ತಿ ಅಥವಾ ಜ್ಞಾನದ ಇಚ್ಛೆ, ಅಥವಾ ಅಂದ್ರೆ ಭಗವಂತನಲ್ಲಿ ಒಂದಾಗೋದು ಇಚ್ಛೆ, ಅಥವಾ ಸಿದ್ಧಿ, ಇದು ಯಾವುದೂ ಇಲ್ಲ. ಅವನಿಗೆ ಒಂದೇ ಒಂದು ಆಸಕ್ತಿ ಅಂದ್ರೆ ಭಗವಂತನ ಭಕ್ತಿ ಸೇವೆ ಮಾಡೋದು ಅಷ್ಟೇ. ಆದರೆ ಮಿಶ್ರಿತ ಭಕ್ತ, ಕರ್ಮ ಮಿಶ್ರಿತ, ಜ್ಞಾನ ಮಿಶ್ರಿತ, ಮತ್ತೆ ಇದು ಯೋಗ ಮಿಶ್ರಿತ ಭಕ್ತ. ಕರ್ಮ ಮಿಶ್ರಿತ ಭಕ್ತ ಐಹಿಕದ ಇಚ್ಛೆ ಪಡ್ತಾನೆ, ಅಂದ್ರೆ ಇಂದ್ರಿಯ ಭೋಗ. ಜ್ಞಾನ ಮಿಶ್ರಿತ ಭಕ್ತ ಭಗವಂತನಲ್ಲಿ ಒಂದಾಗ್ಲಿಕ್ಕೆ, ಸಾಯುಜ್ಯ ಮೋಕ್ಷಕ್ಕೆ ಇಷ್ಟಪಡ್ತಾನೆ. ಮತ್ತೆ ಯೋಗ ಮಿಶ್ರಿತ ಭಕ್ತ ಸಿದ್ಧಿಗಳನ್ನು, ಯೋಗ ಸಿದ್ಧಿ, ಅಷ್ಟಾಗ ಸಿದ್ಧಿಗಳನ್ನ ಪಡಿಲಿಕ್ಕೆ ಮತ್ತು ಅದರಿಂದ ಅವನು ಸಂತೋಷ ಪಡ್ಕೊತಾನೆ. ಸೊ ಇವೆಲ್ಲವೂ ಭೌತಿಕ. ಸೊ ಅದರಿಂದ ಭಕ್ತ ಒಬ್ಬ ಶಾಂತನಾಗಿರ್ತಾನೆ ಮತ್ತು ಅವನು ಭಗವಂತನ ಸೇವೆಯೊಂದನ್ನೇ ಬಯಸ್ತಾನೆ. ಅವನೇ ಶುದ್ಧ ಭಕ್ತ. ಓಕೆ, ಸರಿ. ಧನ್ಯವಾದಗಳು ಎಲ್ಲರಿಗೂ. ಸ್ಟಾರ್ಟ್ ಮಾಡ್ತೇನೆ. ಕೃಷ್ಣ ಚೈತನ್ಯ ಶ್ರೀಲ ಪ್ರಭುಪಾದ್ ಕಿ ಜೈ. ಹಾಗಾಗಿ ಮಿಶ್ರ ಭಕ್ತ ಈಗ ರೆಸ್ಟ್ರಿಕ್ಷನ್ಸ್ ಅಂದ್ರೆ ಅಂತ, ಕನ್ನಡದಲ್ಲಿ ಅಂತ ಹೇಳುವುದು ರೆಸ್ಟ್ರಿಕ್ಷನ್ಗೆ ಕಾಯ್ದೆ ನಿಯಮಗಳ ಅಂತ ಹೇಳುವಂಥದ್ದು. ಕಾಯ್ದೆ ರೆಸ್ಟ್ರಿಕ್ಷನ್ಸ್ ಅಂದ್ರೆ ಅಂತ ಹೇಳುವಂಥದ್ದು ನಿರ್ಬಂಧ, ನಿಯಮಗಳು, ನಿರ್ಬಂಧ, ಕಾಯ್ದೆ. ಓಕೆ. ಹಾಗೆ ಈಗ ಹೇಗಂದ್ರೆ ನೋಡಿ, ನೀವು ಅಮೆರಿಕದಲ್ಲಿ ಮಕ್ಕಳೆಲ್ಲ ತುಂಬಾ ಫ್ರೀ. ಸ್ಟೂಡೆಂಟ್ಸ್ಗೆ ಫ್ರೀ ಅಂದ್ರೆ ಅವರಿಗೆ ಗನ್ನು ಕೂಡ ಕೊಡ್ತಾರೆ ಅವರ ಸೆಲ್ಫ್ ಪ್ರೊಟೆಕ್ಷನ್ಗೆ. ಮತ್ತೆ ಹೇಗೆ ಅಂದ್ರೆ ಪ್ರಭುಪಾದ ಅಮೆರಿಕಕ್ಕೆ ಹೋಗುವಾಗ ಈ ಎಲ್ಲ ಹಿಪ್ಪೀಸ್ನವರೆಲ್ಲ ಅಲ್ಲಿ ಹೇಗೆ ಅಂದ್ರೆ ಒಂದು 13 ವರ್ಷದ ನಂತರ ಮಕ್ಕಳಿಗೆ ತಂದೆ ಹೇಳುವಂತ, ನಾವು ವಿ ಮೇಡ್ ಬಿಗ್ ಟಿಲ್ 13, ನೌ ಯು ಲುಕ್ ಅಟ್ ಯುವರ್ ಸೆಲ್ಫ್. ಅಷ್ಟು ಫ್ರೀಡಮ್. ಅಂದ್ರೆ ಹೇಗೆ ಅಂದ್ರೆ ರೆಸ್ಟ್ರಿಕ್ಷನ್ಸ್ ಇಲ್ಲ.
ಆಕ್ಚುಲಿ ಇಷ್ಟು ಎಲ್ಲರಿಗೂ ನಮ್ಗೆ ರೆಸ್ಟ್ರಿಕ್ಷನ್ಸ್ ಬೇಡ, ಹೀಗೆ ಬೇಡ. ನಮ್ಗೆ ಫ್ರೀ ಎಂತ ಹೇಳುವಂಥದ್ದು, ಫ್ರೀ ಆಗಿರ್ಬೇಕು ನಮ್ಗೆ. ಹಾಗೆ ಇದೊಂದು ಉದಾಹರಣೆ. ಮತ್ತೆ ಈಗ ಮಿಶ್ರಿತ ಭಕ್ತ, ಮಿಕ್ಸ್ ಡಿವೋಟಿ. ಮಿಶ್ರಿತ ಭಕ್ತ ಯಾಕೆ ಆಧ್ಯಾತ್ಮಿಕ ಮಾಡ್ತಾ ಇರುವ, ಯಾಕೆ ಅವನಿಗೆ ಇನ್ನೂ ಕೂಡ ಈ ಸೋಕಾಲ್ಡ್ ಎಂಜಾಯ್ಮೆಂಟ್ ಅಲ್ಲಿ ಅವನಿಗೆ ಆಸಕ್ತಿ ಉಂಟು? ಎಸ್, ಯಾರು ಹೇಳ್ತೀರಿ? ಅವನಿಗೆ ಗೊತ್ತುಂಟು ಸ್ಪಿರಿಚುವಲ್ ಎಂಜಾಯ್ಮೆಂಟ್ ಅಲ್ಟಿಮೇಟ್ ಅಂತ, ಆದ್ರೂ ಕೂಡ ಅವನಿಗೆ ಸೋಕಾಲ್ಡ್ ಎಂಜಾಯ್ಮೆಂಟ್ ಅಲ್ಲಿ ಯಾಕೆ ಅವನಿಗೆ ಆಸಕ್ತಿ ಉಂಟು? ಎಸ್, ಜನ್ಮ ಜನ್ಮಗಳಿಂದ ಬಂದಿರುವಂತಹ ಆಸೆ ಸಡನ್ ಆಗಿ ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರಭುಜಿ. ಎಸ್, ಬೇರೆಯವರು ಇಂದ್ರಿಯ ಕಂಟ್ರೋಲ್ ಮಾಡಿ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ. ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಯಾರಲ್ಲಿ? ಯಾರಲ್ಲಿ? ಮನೆ ಯಾವುದೇ ವಸ್ತು ಇರ್ಬೋದು, ಮನೆ, yes. ವಸ್ತುಗಳಿರ್ಬೋದು, ಎಲ್ಲ ಎಸ್. ಹಾಗಾಗಿ ಅಟ್ಯಾಚ್ಮೆಂಟ್, ನಿಯರ್ ಅಂಡ್ ಡಿಯರ್ ಒನ್ಸ್. ಈ ಅಟ್ಯಾಚ್ಮೆಂಟ್ ಸುಲಭದಲ್ಲಿ ಹೋಗುವುದಿಲ್ಲ. ಹಾಗಾಗಿ ಈ ಸುಖ, ಈಗ ಮಿಶ್ರಿತ ಭಕ್ತನಿಗೆ ಅವನಿಗೆ ಥಿಯರಿ ಗೊತ್ತುಂಟು. ಎಂತ ಥಿಯರಿ? ಎಸ್, ನಾವು ಕಂಪ್ಲೀಟ್ ಕೃಷ್ಣನಲ್ಲೇ ಎಂತ ಹೇಳುವಂಥದ್ದು, ಎಲ್ಲವನ್ನು ಕೃಷ್ಣನಲ್ಲಿ ಇಡ್ಬೇಕಂತ ಅವನಿಗೆ ಗೊತ್ತುಂಟು, ಅದು ಥಿಯರಿ. ಆದರೆ ಅವನಿಗೆ ಈ ಕಡೆಯಿಂದ ಎಂಜಾಯ್ಮೆಂಟ್ ಬರ್ತಾ ಉಂಟು. ಯಾವ ಕಡೆಯಿಂದ? ಅವನ ಸಂಬಂಧ, ನಿಯರ್ ಅಂಡ್ ಡಿಯರ್ ಒನ್ಸ್. ಇದು ಒಂದು ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಕೆಲಸದಲ್ಲಿ ನಾವು ಈಗ ಯಾವುದೇ ನಾವು ಕೆಲಸ ಮಾಡ್ತಾ ಇರ್ಬೋದು, ನಮ್ಗೆ ಅದರಲ್ಲಿ ಎಂಜಾಯ್ಮೆಂಟ್ ಇರ್ತದೆ. ಬೆಳಿಗ್ಗೆ ಎಂತ ಹೇಳುವಂಥದ್ದು, 8 ಗಂಟೆಗೆ ಹೋದ್ರೆ ರಾತ್ರಿ 8 ಗಂಟೆ ತನಕ. ಹಾಗಾಗಿ ಅಲ್ಲಿ ಕೂಡ ರೆಸ್ಟ್ರಿಕ್ಷನ್ ಉಂಟು. ನೀವೀಗ ಸಪೋಸ್ ನಿಮ್ದು ಆಫೀಸ್ ಟೈಮಿಂಗ್ 9:15 ಆದ್ರೆ ನೀವು 9:30ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನೀವು ಅಲ್ಲಿ ಪಂಚ್ ಮಾಡ್ಬೇಕು, 9:15ಗೆ ಹೋಗ್ಬೇಕು. ರೆಸ್ಟ್ರಿಕ್ಷನ್ಸ್ ಉಂಟಲ್ಲಿ. ಮತ್ತೆ ಎಂತ ಹೇಳುವಂಥದ್ದು, ಈಗಿನ ಪ್ರೆಸೆಂಟ್ ಇದರಲ್ಲಿ ವರ್ಕ್ ಎಟ್ ಹೋಮ್, ಹೆಚ್ಚಿನವರಿಗೆ ವರ್ಕ್ ಎಟ್ ಹೋಮ್, ಮನೆಯಲ್ಲಿ ಕೆಲಸ ಮಾಡುವಂಥದ್ದು. ಆದರೆ ಮನೆಯಲ್ಲಿ ಕೆಲಸ ಮಾಡುವಾಗ ಕೂಡ ಅವ ಸಬ್ಮಿಟ್ ಮಾಡಬೇಕು ಅವನ ರಿಪೋರ್ಟನ್ನು. ಇಷ್ಟು ಕೆಲಸ ನೀನು ಕೊಡಲೇಬೇಕು. ಹಾಗಾಗಿ ವರ್ಕ್ ಎಟ್ ಹೋಮ್ ಈಸ್ ಈಕ್ವಲ್ ಟು ವರ್ಕ್ ಎಟ್ ಆಫೀಸ್. ಆಫೀಸಲ್ಲಿ ಕೆಲಸ ಮಾಡೋದು ಇದಕ್ಕೂ ಒಂದು, ಯಾಕೆಂದ್ರೆ ನಮ್ಗೆ ಇಷ್ಟು ಒಂದು ಎಂತ ಹೇಳುವಂಥದ್ದು, ನಮಗೆ ಅಸೈನ್ಮೆಂಟ್ ಕೊಡ್ತಾರೆ ಇಷ್ಟು ಮಾಡ್ಬೇಕಂತ, ಅದನ್ನು ನಾವು ಮಾಡಬೇಕು. ಹಾಗಾಗಿ ಮನೆಯಲ್ಲಿ ವರ್ಕ್ ಎಟ್ ಹೋಮ್ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಕೆಲಸ ಮಾಡಲೇಬೇಕು ಅವ್ರು. ಯಾಕೆಂದ್ರೆ ನಾವು ರಿಲ್ಯಾಕ್ಸ್ ಮಾಡಿದ್ರೆ ನಮ್ಮ ಕೆಲಸ ಹೋಗ್ತದೆ. ಹಾಗಾಗಿ ಮನೆಯಲ್ಲಿ ಇದು ನಮ್ಗೆ ಬೇಕಾದಾಗ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಆದ್ರೆ ನಮ್ಗೆ ಈಗ ನೋಡಿ, ಈಗ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಈ ರೀತಿ ಕೆಲಸ ಮಾಡೋದು, ಆಕ್ಚುಲಿ ನಮ್ಗೆ ಈ ರೀತಿ ಕೆಲಸ ಮಾಡ್ಲಿಕ್ಕೆ ಇಚ್ಛೆ ಇರ್ತದೆ, ಕಂಟಿನ್ಯೂಸ್ ಕೆಲಸ ಮಾಡ್ಲಿಕ್ಕೆ. ಎಸ್, ಇರಲ್ಲ ಪ್ರಭುಜಿ, ಇರಲ್ಲ. ಮತ್ತೆ ನಾವು ಯಾಕೆ ಕೆಲಸ ಮಾಡ್ತೇವೆ? ಇದು ಕೆಲಸ ಕಳ್ಕೋಬಾರದು ಅಂತ. ಎಸ್, ಕೆಲಸ ಕಲ್ಕೊಳ್ಬಾರ್ದು. ಓಕೆ, ಎಸ್, ಬೇರೆಯವರು? ಜೀವಿಗಳ ಸ್ವಭಾವ ಪ್ರಭುಜಿ, ಕೆಲಸ ಮಾಡ್ತಾ ಇರೋದು, ಏನಾದ್ರೂ ಮಾಡ್ತಾನೆ ಇರ್ತದೆ. ಜೀವಿ ಸುಮ್ಮನೆ ಇರುವುದಿಲ್ಲ, ಜೀವಾತ್ಮ. ಎಸ್, ಹರೇ ಕೃಷ್ಣ. ಹಾಗಾಗಿ ಆಕ್ಚುಲಿ ಎಂತಂದ್ರೆ
ನಮಗೆ ಹಾರ್ಡ್ ವರ್ಕ್ ಮಾಡಲಿಕ್ಕೆ ಇಚ್ಛೆ ಇಲ್ಲ. ನಮಗೆ ಆ್ಯಕ್ಚುಲಿ ಹೆಚ್ಚಿನವ್ರು ಹೆಂಗಸರು ಇದ್ದೀರಿ, ನಮಗೆ ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಆರಾಮ್ಸೆ ಜಾಲಿ ಮಾಡಲಿಕ್ಕೆ ಇಚ್ಛೆ ಇರೋದು, ಹೌದಲ್ವಾ? ಎಂತ ಹೇಳ್ತೀರಿ? ಯಾವಾಗಲೂ ಎಲ್ಲಿಯಾದ್ರೂ ಹೋಗ್ತಾ ಇರುವ ಇದು ಇಚ್ಛೆ ಉಂಟಾ ಇಲ್ವಾ? ಇದೆ ಗುರುಜಿ, ಇರುತ್ತೆ. ಗುರುಜಿ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಇಚ್ಛೆ ಇರ್ತದ? ಸೋಮವಾರ ಹೋಗುವಾಗ ನಮ್ಗೆ ಈಗ ಇಲ್ಲ, ಕಡಿಮೆ ಆಗಿದೆ. ಇವಾಗ ಕಡಿಮೆ. ಕೆಲಸ ಮಾಡುವವರಿಗೆ ನೋಡಿ, ನೀವು ಮಂಡೇ ಆಗುವಾಗ ಯಾಕೆ ಸಂಡೇ ನೈಟೇ ಯಾಕೆ ಮಂಡೇ ಆಯ್ತು ಅಂತ ಆಗ್ತದೆ. ಹಾಗಾಗಿ ಇದು ಆ್ಯಕ್ಚುಲಿ ನಮ್ಮ ಟೆಂಡೆನ್ಸಿ. ಅಂದರೆ ಜೀವಿಗೆ ನಿಜವಾಗಿ ಆದರೆ ಎಂತ ಹೇಳುವಂಥದ್ದು, ಕುತ್ತಿಗೆಯಲ್ಲಿ ಹಗ್ಗ ಉಂಟು, ಕೆಲಸ ಮಾಡಲೇಬೇಕು. ಹಾಗಾಗಿ ನಮಗೆ ಫ್ರೀಡಮ್ ಬೇಕು, ನಮಗೆ ರೆಸ್ಟ್ರಿಕ್ಷನ್ಸ್ ಬೇಡ. ರೆಸ್ಟ್ರಿಕ್ಷನ್ ಅಂದರೆ ಈಗ ಜಾಬಲ್ಲಿ ರೆಸ್ಟ್ರಿಕ್ಷನ್ಸ್. ನೀವು ಈಗ ವರ್ಕ್ ಎಟ್ ಹೋಮ್ ಆದರೂ ಕೂಡ ನೀವು ಇಷ್ಟು ವರ್ಕ್ ಮಾಡಲೇಬೇಕು, ನೀವು ಹೋಗುದಾದ್ರೂ ಕೂಡ ಈ ಟೈಮಿಗೆ ಹೋಗಬೇಕು, ಇದೆಲ್ಲ ರೆಸ್ಟ್ರಿಕ್ಷನ್ಸ್. ಹಾಗಾಗಿ ನಮಗೆ ಒಳ್ಳೆ ಆಹಾರ ತಿನ್ನುವಂತ ಇಚ್ಛೆ ಇರ್ತದೆ, ಒಳ್ಳೆ ಮ್ಯೂಸಿಕ್ ಕೇಳುವಂತ ಇಚ್ಛೆ ಇರ್ತದೆ, ಈ ರೀತಿ ಎಲ್ಲ ಇರ್ತದೆ. ಹಾಗಾಗಿ ಈಗ ನಿಮ್ಗೆ ಒಂದು ಎಂತ ಹೇಳುವಂಥದ್ದು ಉದಾಹರಣೆ ಕೊಡ್ತೇನೆ. ಸಫರಿಂಗ್ಗೆ ಸಪೋಸ್ ಈಗ ನಮಗೆ ಜ್ವರ ಉಂಟು, ವೈರಲ್ ಫೀವರ್. ಈಗ ಫಸ್ಟ್ ನಾವು ಎಂತ ಮಾಡ್ತೇವೆ ಜ್ವರ ಬರುವಾಗ? ಎಸ್, ಯಾರು ಹೇಳ್ತೇವೆ? ಎಸ್, ಮನೇಲೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಗುರುಜಿ. ಓಕೆ. ಅಲ್ಲ, ಈಗ ಫಸ್ಟಿಗೆ ನಮ್ಗೆ ಜ್ವರ ಬಂತು, ನಮ್ಗೆ ಈಗ ಎಂತ ನಮ್ಮ ಮೈಂಡ್ ಅಲ್ಲಿ ಎಂತ ಇರ್ತದೆ? ಎಂತ 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 ಇರ್ತದೆ? ಯಾರು? ರೆಸ್ಟ್ ಮಾಡ್ತೀವಿ. ಅಲ್ಲ, ಟೆಸ್ಟ್ ಎಲ್ಲ ಮಾಡಿ, ಅಲ್ಲ ಟೆಸ್ಟ್ ಎಲ್ಲ ಮಾಡಿ ಫಸ್ಟ್ ಅಲ್ಲ, ಒಂದ್ ರೀತಿ ಹರೇ ಕೃಷ್ಣ ಪ್ರಭುಜಿ, ಒಂದ್ ರೀತಿ ಖುಷಿ ಆಗತ್ತೆ ಆಫೀಸ್ ಕೆಲಸ Temperature ಅಂತ. ಟೆಂಪರೇಚರ್ ಅಲ್ಲ ಆಕ್ಚುಲಿ ನೋಡಿ, ಫಸ್ಟಿಗೆ ನಾವು ಎಂತ ಮಾಡ್ತೇವೆ ಅಂದ್ರೆ, ಫಸ್ಟ್ ಥಿಂಗ್, ಯಾಕೆಂದ್ರೆ ನಮ್ಗೆ ಸಫರಿಂಗ್ ಇಚ್ಛೆ ಇಲ್ಲ, ಜ್ವರ ಹೋಗ್ಬೇಕಂತ ಆಗ್ತದೆ ನಮ್ಗೆ. ಫಸ್ಟ್ ಮೈಂಡ್ಗೆ ಬರುವುದು ಅದೇ. ಯಾವ್ದಾದ್ರು ಒಂದು ರೋಗ, ಈಗ ನಾನು ಜೋರು ನೆಕ್ ಪೇನ್ ಉಂಟು, ಒಮ್ಮೆ ಹೋಗ್ಬೇಕಂತ ಆಗ್ತದೆ. ಅದಕ್ಕೆ ನಾವು ಮತ್ತೆ ಮದ್ದು ತಗೊಳ್ತೇವೆ. ಈಗ ಜ್ವರಕ್ಕೆ ನಾವು ಆಂಟಿಬಯೋಟಿಕ್ ತಗೊಳ್ತೇವೆ, 3 ದಿವಸದಲ್ಲಿ ಹೋಗ್ತದೆ. ಆದ್ರೆ ಡಾಕ್ಟರ್ ಹೇಳ್ತಾರೆ ನೀನು ಎಂತ ತಿನ್ಬಾರ್ದು, ನಮ್ಗೆ ರೆಸ್ಟ್ರಿಕ್ಷನ್ ಇರ್ತದೆ. ಎಂತದ್ದು ಕುಡಿಯುವಂಥದ್ದು ಎಂತ ಹೇಳ್ತಾರೆ, ಇದು ಬಾಲ್ಡ್ ರೈಸ್ ಗಂಜಿ, ಅದನ್ನು ಕುಡಿಬೇಕಂತ ಹೇಳ್ತಾರೆ, ಇಲ್ಲ ಸೂಪ್ ಕುಡಿಬೇಕಂತ ಹೇಳ್ತಾರೆ. ಮತ್ತೆ ನಾವು 3 ದಿವಸ ನಂತರ ಸ್ವಲ್ಪ ಸರಿಯಾಗಿದ್ದೇವೆ, ನಾವು ಡಾಕ್ಟರ್ ಹತ್ರ ಎಂತ ಕೇಳುವಂಥದ್ದು? ಯಾರು ಹೇಳ್ತೇವೆ? ಡಾಕ್ಟರ್ ಹತ್ರ ಹೋಗುವ, ನಾವು ಎಂತ ಕೇಳ್ತೇವೆ? ಈಗ 3 ದಿವಸ ಮೆಡಿಸಿನ್ ತಗೊಂಡಾಯ್ತು, ನಾವು ಖಾಲಿ ಗಂಜಿ ಕುಡಿತಾ ಇದ್ದೇವೆ, ನೀರು ಮತ್ತೆ ಓಕೆ. ಅಲ್ಲ ಪದ್ಮಿನಿ ಅಂತ ಹೇಳಿದ್ರಿ ನೀವು? ಎಲ್ಲವನ್ನು ತಿನ್ಬೋದಾ ಅಂತ ಎಸ್, ನಾವು ಇದನ್ನು ಕೇಳ್ತೇವೆ. ನಾನು ಮುಂಚೆ ತಿಂತ ಇದ್ದಾಗ ಎಲ್ಲವನ್ನು ತಿನ್ಬೋದು ಅಂತ ಕೇಳ್ತೇವೆ. ಇದು ನಾವು ಕೇಳುವಂತ ಜನರಲ್. ನಾನು ಹೇಳಿದ್ದು ಹಾಗೆ ನಾವು ಆ ರೀತಿ ಕೇಳಿದೆ, ಯಾಕಂದ್ರೆ ನಮ್ಗೆ ಅದು ತಿಂದು ಅದು ತಿನ್ನದೆ ಖಾಲಿ ಲಿಕ್ವಿಡ್ ಎಲ್ಲ ಕುಡಿಯುವಂತ ನಮ್ಗೆ ಆಗುದಿಲ್ಲ. ಹಾಗಾಗಿ ಫಸ್ಟಿಗೆ ಅಂತ ಅಂದ್ರೆ ಈ ಸಫರಿಂಗ್ ಅನ್ನು ಮಿಟಿಗೇಟ್ ಮಾಡ್ಲಿಕ್ಕೆ ನಮ್ಗೆ ಇಚ್ಛೆ, ಅಂದ್ರೆ ಸಫರಿಂಗ್ ಹೋಗ್ಬೇಕು, ಜ್ವರ. ಹಾಗಾಗಿ ನೆಕ್ಸ್ಟ್ ಆಫ್ಟರ್ ಸಫರಿಂಗ್ ಅಗೇನ್ ವಿ ವಾಂಟ್ ಟು ಎಂಜಾಯ್. ಅಂದ್ರೆ ಮುಂಚೆ ತಿಂತ ಇದ್ದದ್ದು ತಿನ್ಬೋದಾ? ಎಸ್, ಮಲ್ಲಿಕಾ ಮಾತಾಜಿ ಕರೆಕ್ಟ್ ಅಲ್ವಾ? ಎಸ್, ಹರೇ ಕೃಷ್ಣ, ಮಲ್ಲಿಕಾ ಮಾತಾಜಿ ಡಾಕ್ಟರ್ ಅವರು. ಏನ್ ತಿನ್ಬೋದು ಮೊದ್ಲೇ ಪ್ರಶ್ನೆ ಅವರದ್ದು. ಎಸ್, ಹಾಗೆ. ಎಸ್, ಹಾಗಾಗಿ ನೆಕ್ಸ್ಟಿಗೆ ನಮ್ದು ಅದು ಇರ್ತದೆ, ಎಂಜಾಯ್ ಮಾಡ್ಬೇಕು ನಮಗೆ, ಅಂದ್ರೆ ತಿನ್ಬೇಕು. ಎಂಜಾಯ್ ಅಂದ್ರೆ ವೆರೈಟೀಸ್ ನಮ್ಗೆ ತಿನ್ಬೇಕು. ಹಾಗಾಗಿ ಇದು ಎಲ್ಲ ಜೀವಿಗಳ ಗೋಲ್. ಅಂದ್ರೆ ನೆಗೆಟಿವ್ ಆಕ್ಸಸ್ ಇಂದ 0-0ಗೆ ಬರುವಂತದ್ದು. ನೆಗೆಟಿವ್ ಆಕ್ಸಸ್ ಅಂದ್ರೆ ಜ್ವರ, 0-0 ಬರುವುದಂದ್ರೆ 3 ದಿವಸ ಆಯ್ತು, ಈಗ ನಾವು ಸ್ವಲ್ಪ ಎದ್ದಿದ್ದೇವೆ, ಕರೆಕ್ಟ್ ಆಗಿದ್ದೇವೆ, ಅದು 0-0. ಮತ್ತೆ
ಅಲ್ಲಿಂದ 0 ಪಾಸಿಟಿವ್ ಆಕ್ಸೆಸ್ಗೆ ಹೋಗುವಂಥದ್ದು, ಅಂದ್ರೆ ಮಾಮೂಲಿ ನಾವು ತಿನ್ನುವಂಥದ್ದು, ಮುಂಚೆ ಎಂತದಿಂದ ಅದಕ್ಕೆ ಹೋಗುವಂಥದ್ದು. ಹಾಗಾಗಿ ಎಲ್ಲರೂ ಈ ವಿಶ್ವದಲ್ಲಿ ಇದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ರಿಯಾಲಿಟಿ, ಇದರಲ್ಲಿ ಏನು ಮುಚ್ಚುಮರೆ ಏನಿಲ್ಲ. ಸರಿ ಅಲ್ವಾ? ಹರೇ ಕೃಷ್ಣ, ಇದು ಸರಿ ಅಲ್ವಾ? ಹೌದು ಪ್ರಭುಜಿ, ಸರಿ. ಮುಚ್ಚುಮರೆ ಏನಿಲ್ಲ, ಯಾಕಂದ್ರೆ ಎಲ್ಲರಿಗೂ ಜ್ವರ ಬರ್ತದೆ, ಎಲ್ಲರಿಗೂ ಜ್ವರ ಬಂದೇ ಬರ್ತದೆ. ಹಾಗೆ ನಾವು ಅದನ್ನೇ ಮಾಡುವಂತ. ಹಾಗಾಗಿ ಈಗ ನಾವು ಒಂದು ಪಾಯಿಂಟಿಗೆ ಬರುವ. ಯಾಕೆಂದ್ರೆ ನೋಡಿ, ಫಸ್ಟಿಗೆ ನಮಗೆ ಜ್ವರ ಬಂತು, ಸಫರಿಂಗ್, ಮತ್ತೆ ನಾವು ಮೆಡಿಸಿನ್ ತಗೊಂಡು ಕಂಟ್ರೋಲ್ ಆಯಿತು, ಮತ್ತೆ ನಮಗೆ ಎಂಜಾಯ್ ಮಾಡಬೇಕು. ಹಾಗಾಗಿ ಜೀವಿಗಳಿಗೆ ಯಾವಾಗಲೂ ಎಂಜಾಯ್ ಮಾಡಬೇಕು, ಅಂದ್ರೆ ಖುಷಿಯಾಗಿ, ಪ್ಲೆಜರ್ ಸೀಕಿಂಗ್. ಅದಕ್ಕೆ ದುಃಖ ಬೇಡ, ಸಫರಿಂಗ್ ಬೇಡ ಜೀವಿಗೆ. ಈಗ ನಾವು ಡಾಕ್ಟರ್ ಹತ್ರ ಹೋಗಿ ನನಗೆ ಇಂಜೆಕ್ಷನ್ ಕೊಡಿ ಅಂತ ನಾವು ಹೇಳುವುದಿಲ್ಲ. ಜ್ವರ ಬಂದ್ರೆ ನಾವು ಜ್ವರ ಬಂದ್ರೆ ನಾವು ಕೇಳ್ತೇವೆ ಇಂಜೆಕ್ಷನ್ ಕೊಡಿ ಅಂತ. ಅದು ಕೂಡ ನಾವು ಕೇಳುವುದಿಲ್ಲ, ಡಾಕ್ಟ್ರೇ ಕೊಡ್ತಾರೆ ನಮಗೆ. ನಮ್ಮ ಜ್ವರದ ಮೇಲೆ ಡಿಪೆಂಡ್. ಸ್ವಲ್ಪ ಜ್ವರ ಇದ್ರೆ ನಮಗೆ ಟ್ಯಾಬ್ಲೆಟ್ ಕೊಡ್ತಾರೆ. ಹಾಗಾಗಿ ಯಾರು ಕೂಡ ಹೇಳುದಿಲ್ಲ ನನಗೆ ಹೋಗಿ ಯಾರಾದ್ರೂ ಹೇಳ್ತೀರಾ ಹೋಗಿ ಡಾಕ್ಟರ್ ಹತ್ರ ಹೋಗಿ, ನಿಮ್ಗೆ ಏನ್ ಜ್ವರ ಏನಿಲ್ಲ, ನನಗೆ ಇಂಜೆಕ್ಷನ್ ಕೊಡಿ ಅಂತ, ನಿಮ್ಗೆ ಸಫರಿಂಗ್ ಬೇಕು, ಯಾರಾದ್ರೂ ಹೇಳ್ತಾರಾ? ಎಸ್ ಇಲ್ಲ ಪ್ರಭುಜಿ, ಹೇಳಲ್ಲ. ಹೇಳ್ತಾರೆ ಕೆಲವರು ಹೇಳ್ತಾರೆ, ನನ್ಗೆ ಏನಾಗಿಲ್ಲ, ಒಂದು ಸ್ವಲ್ಪ ಜ್ವರ, ಒಂದು ಇಂಜೆಕ್ಷನ್ ಕೊಟ್ಬಿಡಿ ಸರ್. ಅಲ್ಲ, ಸ್ವಲ್ಪ ಜ್ವರ ಏನಿಲ್ಲ, ನೀವು ಕರೆಕ್ಟ್ ಇದ್ದೀರಿ, ನೀವು ಡಾಕ್ಟರ್ ಇಂಜೆಕ್ಷನ್ ಕೇಳ್ತೀರಾ? ಡಾಕ್ಟರ್ ಕೇಳ್ತಾರೆ, ನಾನ್ ಡಾಕ್ಟರ್ ನೀನ್ ಡಾಕ್ಟರ್ ಅಂತ. ಓಕೆ. ಹಾಗಾಗಿ ನಾವು ಕೇಳುವುದಿಲ್ಲ. ನಾವು ಇಂಜೆಕ್ಷನ್ ತಗೊಳ್ಳುವಂಥದ್ದು ಯಾವಾಗ ನಮ್ಗೆ ರೋಗ ಇದ್ರೆ ಮಾತ್ರ ತಗೊಳ್ಳುವಂಥದ್ದು. ಅಂದ್ರೆ ಅದು ರೋಗ ಹೋಗ್ಬೇಕು, ಅದಕ್ಕೆ ನಾವು ತಗೊಳ್ಳುವಂಥದ್ದು. ಮತ್ತೆ ರೋಗ ಹೋಗಿ ನಾವು ಖುಷಿಯಾಗಿರ್ಬೇಕು, ಇಂಟೆನ್ಷನ್ ಅದಕ್ಕೆ ನಾವು ತಗೊಳ್ಳುವಂಥದ್ದು ಇಂಜೆಕ್ಷನ್. ಈಗ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಈಗ ಒಂದು ಕಂಪನಿ ನಿಮ್ಗೆ ವರ್ಷಕ್ಕೆ 6 ಲಕ್ಷ ಸ್ಯಾಲ್ರಿ ಕೊಡ್ತದೆ, 6 lakhs per annum. ಈಗ ಇನ್ನೊಂದು ಕಂಪನಿ ನಿಮ್ಗೆ ಆಫರ್ ಕೊಡ್ತಾ ಉಂಟು, ನಿಮ್ಗೆ ನಾನು 14 ಲಕ್ಷ ಕೊಡ್ತೇನೆ. ಆದ್ರೆ ಈ 6 ಲಕ್ಷದ ಕಂಪನಿಯಲ್ಲಿ 10 ಗಂಟೆ ಕೆಲಸ ಮಾಡ್ಲಿಕ್ಕೆ, ಈ 14 ಲಕ್ಷದ ಕಂಪನಿಯಲ್ಲಿ 16 ಗಂಟೆ ಕೆಲಸ ಮಾಡ್ಲಿಕ್ಕೆ. ಈಗ ಎಸ್, ನಾವು ಯಾವುದಕ್ಕೆ ಹೋಗ್ತೇವೆ? ಎಸ್, ಸಿನ್ಸಿಯರ್ ಆಗಿ ಹೇಳಿ, ಯಾವ ಕಂಪನಿ ಹೋಗ್ತೇವೆ ನಾವು? 8 ಸಾಕು. 14 ಗಂಟೆ ಕೆಲಸ ಮಾಡುವ ಕಂಪನಿಗೆ ಹೋಗ್ತೀವಿ. 14. ಓಕೆ. ನೀವು ಈಗ ನಿಮ್ಮ ಮಕ್ಕಳಿಗೆ ನೀವು ಎಂತ ಹೇಳ್ತೀರಿ? ನಿಮ್ಮ 6 ಲಕ್ಷ, ಒಂದು ಕಡೆ 6 ಲಕ್ಷ ಉಂಟು, ಇನ್ನೊಂದು ಕಡೆ 14 ಲಕ್ಷ ಉಂಟು. ನಿಮ್ಮ ಮಗನಿಗೆ ಎಂತ ಹೇಳ್ತೀರಿ? ಯಾವುದು? 6 ಲಕ್ಷ ಸಾಕು ಅಂತ ಹೇಳ್ತಾರೆ. ಕಡಿಮೆ ಆದ್ರೂ ಚಿಂತೆ ಇಲ್ಲ, ಬೇಗ 16 ಲಕ್ಷಕ್ಕೆ ಹೋಗು ಅಂತ ಹೇಳ್ತೀವಿ. ಹೌದು, 14 ಲಕ್ಷಕ್ಕೆ ಹೋಗು ಅಂತ ಹೇಳ್ತೀವಿ. ನಾವು 14 ಲಕ್ಷಕ್ಕೆ ಹೋಗ್ತೇವೆ. ನಮಗೆ ಮನಿ 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 ಸ್ವೀಟರ್ ದನ್ ಹನಿ ನಮಗೆ ಕಾಣುದಿಲ್ಲ. ಇದ್ರ ಅರ್ಥ ಎಂತಂದ್ರೆ ನೋಡಿ, ಈಗ ನಾವು 14 ಲಕ್ಷಕ್ಕೆ ಈಗ ಮೆಜಾರಿಟಿ ಹೋಗುವ. ಮೆಜಾರಿಟಿ ಎಲ್ಲರೂ 14 ಲಕ್ಷ. ಯಾಕಂದ್ರೆ ನಮ್ಗೆ ಹಣ ಬೇಕು. ಈಗ ನಾವು ಇರುವುದೇ ಅದಕ್ಕೆ, ಹಣ ಮಾಡ್ಲಿಕ್ಕೆ ಇರುವಂಥದ್ದು. ಓಕೆ. ಮೆಟೀರಿಯಲ್ ವರ್ಲ್ಡ್ ಅಂದ್ರೆ ಹಣ, ಮನಿ ಮನಿ ಮನಿ. ಹಾಗೆ ಹಾಗಾಗಿ ನಾವೀಗ ಹದಿನಾರು ಗಂಟೆ ಅಂದ್ರೆ ಸಫರಿಂಗ್. ಆದ್ರೆ ವಿ ಆರ್ ರೆಡಿ ಟು ಆಕ್ಸೆಪ್ಟ್ ಸಫರಿಂಗ್ ಫಾರ್ ವಾಟ್? ಯಾಕೆ? ಈಗ ನಾವು ಸಫರಿಂಗ್ ತಗೊಳ್ಳಿಕ್ಕೆ ರೆಡಿ ಇರ್ತೇವೆ, 16 ಗಂಟೆ ಕೆಲಸ ಮಾಡ್ಲಿಕ್ಕೆ ನಾವು ರೆಡಿ ಇರ್ತೇವೆ. ಯಾಕೆ? ಎಸ್, ಯಾರು ಹೇಳ್ತೇವೆ? ಮೋರ್ ಮನಿ, ದುಡ್ಡಿಗೋಸ್ಕರ. ಮೋರ್ ಮನಿ. ಮನಿ ಅಂದ್ರೆ ಎಂತ? ಮನಿ ಅಂದ್ರೆ ಎಂತ? ಅರ್ಥ ಎಂತ ಮನಿ ಅಂದ್ರೆ? ಮಾಯಾ. ಅಲ್ಲ, ಖುಷಿ. ಖುಷಿ. ಎಸ್, ಯಾರು ಹೇಳಿದ್ರು? ಖುಷಿ. ಹರಿಣಿಮ. ಓಕೆ, ಹರಿಣಿ. ಓಕೆ. ಮನಿ ಅಂದ್ರೆ ಖುಷಿ, ಎಂಜಾಯ್ಮೆಂಟ್.
ಹಾಗಾಗಿ ಜಾಸ್ತಿ ಹಣ ಬಂದ್ರೆ ಜಾಸ್ತಿ ಖುಷಿ ಆಗ್ತದೆ. ಹಾಗೆ ನಾವು ರೆಡಿ ಇದ್ದೇವೆ. ನಾವೀಗ ನಮ್ಗೆ 6 ಲಕ್ಷ ಬೇಡ, ಯಾವುದು 10 ಗಂಟೆ ನಮ್ಗೆ ಕೆಲಸ ಬೇಡ, 16 ಗಂಟೆ ನಾವು ರೆಡಿ ಇದ್ದೇವೆ. ನಮ್ಗೆ 14 ಲಕ್ಷ ಬೇಕು ವರ್ಷಕ್ಕೆ ಹಣ. ಹಾಗಾಗಿ ಇದರ ಅರ್ಥ ಎಂತಂದ್ರೆ ವಿ ಆರ್ ರೆಡಿ ಟು ಟೇಕ್ ಸಫರಿಂಗ್ ಫಾರ್ ದಿ ಸೇಕ್ ಆಫ್ ಎಂಜಾಯ್ಮೆಂಟ್. ಆ ಖುಷಿಗೋಸ್ಕರ ನಾವು ಆ ಕಷ್ಟವನ್ನು ತಗೊಳ್ಳಿಕ್ಕೆ ರೆಡಿ ಇದ್ದೇವೆ. 16 ಗಂಟೆ ಕತ್ತೆ ತರ ದುಡಿಯೋಕೆ ನಾವು ರೆಡಿ ಇರ್ತೇವೆ. ಇದು ಬೇಕಿದ್ರೆ ನೀವು ಇದನ್ನು ನೀವು ಟೆಸ್ಟ್ ಮಾಡಿ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಯಾರಾದ್ರೂ ಕೆಲಸದಲ್ಲಿ ಇದ್ರೆ, ಯಂಗ್ 20, 21 ವರ್ಷ, 22 ವರ್ಷ, 30 ವರ್ಷ ಯಾರಾದ್ರೂ ಇದ್ರೆ ನೀವು ಅಲ್ಲಿ ಪ್ರಯೋಗ ಮಾಡಿ ನೋಡಿ. ನಿಮಗೆ ಇಮಿಡಿಯೇಟ್ ರಿಸಲ್ಟ್ ಸಿಗ್ತದೆ. ಅಂದ್ರೆ ಅವರಿಗೆ ಒಂದು ಕಡೆಯಲ್ಲಿ 6 ಲಕ್ಷ, ಇನ್ನೊಂದು ಕಡೆ 14 ಲಕ್ಷ. ಇದು 10 ಗಂಟೆ, ಇದು 16 ಗಂಟೆ. ಅವರ ಕಣ್ಣೆಲ್ಲ ಎಲ್ಲಿ ಹೋಗ್ತದೆ? ಈ 16 ಗಂಟೆ 14 ಲಕ್ಷಕ್ಕೆ ಹೋಗ್ತದೆ. 16 ಗಂಟೆಗೆ ಹೋಗುವುದಿಲ್ಲ, 14 ಲಕ್ಷಕ್ಕೆ. ಹಾಗೆ ಈ ರೀತಿ ಅಂದ್ರೆ ನಮ್ಗೆ ಮೇನ್ ಆಗಿ ನಮ್ಗೆ ಎಂಜಾಯ್ಮೆಂಟ್ ಬೇಕು. ನಾವು ಮಾಡುವುದೆಲ್ಲ ಖುಷಿಗೋಸ್ಕರ. ಹಾಗೆ ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ. ಈಗ ನೀವೊಂದು ದಾರಿಯಲ್ಲಿ ಹೋಗ್ತೀರಾ. ದಾರಿಯಲ್ಲಿ ಹೋಗುವಾಗ ಅಲ್ಲಿ ಎಲ್ಲ ಈ ಎಂತ ಹೇಳುವಂತದ್ದು ಪೈಪ್ ಇದೆಲ್ಲ ಕೆಲಸ ಆಗ್ತಾ ಉಂಟು. ಎಲ್ಲವನ್ನು ಡಿಗ್ ಮಾಡಿದ್ದಾರೆ, ಗುಂಡಿ ತೋಡಿದ್ದಾರೆ. ಹಾಗಾಗಿ ರೋಡ್ ಎಲ್ಲ ಎಂತ ಹೇಳುವಂತದ್ದು ಫುಲ್ ಸರಿ ಇಲ್ಲ. ನಿಮ್ಗೆ ಹೋಗುವಾಗ ನಿಮ್ಮ ಕಾರ್ ಯಾವುದೇ ವೆಹಿಕಲ್ ಇರಲಿ, 2 ವೀಲರ್, ನಿಮ್ಗೆ ಅನ್ಕಂಫರ್ಟೇಬಲ್ ಆಗ್ತದೆ. ಅದರಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಎಂತ? ಟೆಂಪರರಿ ಇನ್ಕನ್ವೀನಿಯನ್ಸ್ ಫಾರ್ ಪರ್ಮನೆಂಟ್ ಕನ್ವೀನಿಯನ್ಸ್ ಬೋರ್ಡ್ ಹಾಕಿದ್ದಾರೆ. ಅಂದ್ರೆ ಈಗ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬಹುದು, ಆದ್ರೆ ನಾವು ಇದು ನಿಮ್ಮ ಕಷ್ಟ ತೆಗಿಲಿಕ್ಕೆ ಆ ರೀತಿ ಹಾಕಿದ್ದೇವೆ ಅಂತ ನಾವು ಬೋರ್ಡ್ ಹಾಕಿದ್ದಾರೆ. ಹಾಗಾಗಿ ನಾವು ಅದರಲ್ಲಿ ಆ ರೋಡಲ್ಲಿ ಹೋಗ್ತಾ ಇರ್ತೇವೆ. ಆದ್ರೆ ನಮ್ಗೆ ನಮ್ಮ ತಲೆಯಲ್ಲಿ ಇರ್ತದೆ, ಎಸ್ ಇದು ಅವ್ರು ಯಾಕೆ ಮಾಡಿದ್ರೆ ನಮ್ಗೆ ಒಳ್ಳೇದು ಮಾಡ್ಲಿಕ್ಕೆ ಮಾಡಿದ್ದಾರೆ, ನೆಕ್ಸ್ಟ್ ಒಳ್ಳೆ ರೋಡ್ ಬರ್ತದೆ ನಮ್ಮ ತಲೆಯಲ್ಲಿ ಇರ್ತದೆ. ಹಾಗಾಗಿ ನಾವು ಕೆಲವೊಮ್ಮೆ ಅಂತಂದ್ರೆ ಈ ಸಫರಿಂಗ್ ಅನ್ನು ಆಕ್ಸೆಪ್ಟ್ ಮಾಡ್ತೇವೆ. ಯಾಕೆಂದ್ರೆ ನಮ್ಗೆ ಹ್ಯಾಪಿನೆಸ್ ಬೇಕು. ನಾವು ನೆಕ್ಸ್ಟ್ ಇದು ನೋಡ್ತೇವೆ, ಎಸ್ 2 ತಿಂಗಳ ನಂತರ ಫುಲ್ ಕಾಂಕ್ರೀಟ್ ಇದು ರೋಡ್ ಆಗ್ತದೆ, ಒಳ್ಳೆ ರೋಡ್ ಆಗ್ತದೆ. ಓಕೆ ರೆಡಿ. 2 ತಿಂಗಳು ನಾನು ನನ್ನ ಬೈಕ್ ಇರಲಿ, ಕಾರಲ್ಲಿ, ಹೀಗೆ 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 ಎಂತ ಹೇಳುವಂಥದ್ದು ಬೋಟಲ್ಲಿ ಹೋದಾಗೆ ಹೋಗ್ಲಿಕ್ಕೆ ನಾನು ರೆಡಿ ಇರ್ತೇನೆ. ಹಾಗಾಗಿ ಈ ರೀತಿ. ಆದ್ರೆ ಈ ಆಧ್ಯಾತ್ಮಿಕ ಜೀವನದಲ್ಲಿ ಯಾವುದು ಎಂಜಾಯ್ಮೆಂಟ್ ಉಂಟು ಅದು ಪರ್ಮನೆಂಟ್. ಮೆಟೀರಿಯಲ್ ಈ ಭೌತಿಕ ಲೋಕದಲ್ಲಿ ಇರುವಂತ ಎಂಜಾಯ್ಮೆಂಟ್ ಪರ್ಮನೆಂಟ್ ಅಲ್ಲ. ಹಾಗಾಗಿ ಆತ್ಮಕ್ಕೆ ಈ ಖುಷಿ ಬೇಕು, ಆನಂದ ಬೇಕು, ಪ್ಲೆಜರ್ ಬೇಕು. ನಾವು ಎಂತ ಹೇಳುವಂಥದ್ದು ಆನಂದವನ್ನು ತಪ್ಪಾದ ಜಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಖುಷಿಯನ್ನು ನಾವು ಇಚ್ಛೆ ಪಡೆಯುವಂಥದ್ದು ಅದು ತಪ್ಪಲ್ಲ. ಯಾಕೆಂದ್ರೆ ಭಗವಂತನ ಈ ಗುಣ, ನೇಚರ್, ಇಟ್ಸ್ ಫುಲ್ ಆಫ್ ಪ್ಲೆಜರ್. ರಾಮ ಅಂದ್ರೆ ಪ್ಲೆಜರ್, ಫುಲ್ ಪ್ಲೆಜರ್. ಹಾಗಾಗಿ ಭಗವಂತ ಇಸ್ ಫುಲ್ ಆಫ್ ಪ್ಲೆಜರ್, ಆತ್ಮ ಕೂಡ ಇಸ್ ಫುಲ್ ಆಫ್ ಪ್ಲೆಜರ್. ಹಾಗಾಗಿ ಆತ್ಮದು ಖುಷಿ, ಇಟ್ ಇಸ್ ಮಲ್ಟಿಪ್ಲೈಡ್ ವಿತ್ ದಿ ಪ್ಲೆಜರ್ ಆಫ್ ಗಾಡ್.
ಇಟ್ಸ್ ಮಲ್ಟಿಪ್ಲೈಡ್ ಇನ್ ಕನೆಕ್ಷನ್ ವಿತ್ ಗಾಡ್. ಸಾರಿ, ಭಗವಂತನಿಗೆ ಕನೆಕ್ಟ್ ಆಗುವಾಗ ಆ ಸಿಗುವಂತ ಪ್ಲೆಜರ್ ಅದು ತುಂಬಾ ಜಾಸ್ತಿ. ಹಾಗಾಗಿ ಈ ಆತ್ಮದು ನೇಚರ್ ನಮಗೆ ಅನ್ಲಿಮಿಟೆಡ್ ಹ್ಯಾಪಿನೆಸ್ ಬೇಕು. ನಮಗೆ ಲಿಮಿಟೆಡ್ ಹ್ಯಾಪಿನೆಸ್ ಬೇಡ. ನಮಗೆ ಈ ಹ್ಯಾಪಿನೆಸ್ ಎಕ್ಸ್ಪಾಂಡ್ ಮಾಡಬೇಕು, ಜಾಸ್ತಿ ಜಾಸ್ತಿ ಆಗ್ಬೇಕು. ಸರಿ ಅಲ್ವಾ? ಎಸ್, ನಮಗೆ ಸ್ವಲ್ಪ ಖುಷಿ ಬೇಕಲ್ಲ, ಜಾಸ್ತಿ ಖುಷಿ ಬೇಕಾ? ಜಾಸ್ತಿ ಖುಷಿ ಬೇಕು. ಎಸ್, ನಮಗೆ ಜಾಸ್ತಿ ಬೇಕು. ಇದು ನೇಚರ್, ಆತ್ಮದ ನೇಚರ್. ಹಾಗೆ ಇದು ತಪ್ಪ ಏನಲ್ಲ, ತಪ್ಪಲ್ಲ, ಇದು ಸರಿ. ಈಗ ಹೇಗೆಂದ್ರೆ ನಾನು ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಈಗ ನೀವೆಲ್ಲರೂ ಬಂದಿದ್ದೀರಿ ಮಂಗಳೂರಿಗೆ ಬಂದಿದ್ದೀರಿ. ಈಗ ಬಡಿಸುವಂಥದ್ದು ನಾನು. ಈಗ ಲಾಸ್ಟಿಗೆ ಗುಲಾಬ್ ಜಾಮೂನು ಉಂಟು, ನಾನು ಬಡಿಸ್ತಾ ಇದ್ದೇನೆ. ನಾನು ಈಗ ಸಪೋಸ್ ನೀವು ಒಂದು 30 ಜನ ಇದ್ದೀರಿ, ನಾನು ಬಡಿಸ್ತಾ ಇದ್ದೇನೆ. ಅದರಲ್ಲಿ ಒಂದು 60, 70, 80 ಗುಲಾಬ್ ಜಾಮೂನು ನಾನು ಒಂದೊಂದು ಬಡಿಸ್ತೇನೆ ಎಲ್ಲರಿಗೂ. ಬಡಿಸಿ ಮತ್ತೆ ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಬರುವುದಿಲ್ಲ ಸೆಕೆಂಡ್ ಟೈಮ್. ಆಗ ನೀವೆಂತ ಹೇಳ್ತೀರಿ? ಎಸ್, ಹರೇ ಕೃಷ್ಣ, ಬೇಕು ಅಂತ ಹೇಳ್ತೀವಿ. ಬೇಕು ಅಂತ ಹೇಳ್ತೀರಿ. ಎಷ್ಟು ಜನ ಬೇಡ ಅಂತ ಹೇಳ್ತೀರಿ? ಯಾರಾದ್ರೂ ಬೇಡ ಅಂತ ಹೇಳುವವರಿದ್ದೀರಾ? ಒಂದೇ ಗುಲಾಬ್ ಜಾಮೂನ್ ಸಾಕಂತ ಹೇಳುವವರು? ಶುಗರ್ ಇದ್ದವ್ರು ಬೇಡ ಅಂತ. ಶುಗರ್ ಇದ್ದವರು ಹೇಳ್ತಾರೆ. ಎಸ್, ಕರೆಕ್ಟ್. ಶುಗರ್ ಇದ್ದವರು ಒಂದು ಸಾಕಂತ ಹೇಳ್ತಾರೆ. ಹಾಗಾಗಿ ನಾವು ಇಮಿಡಿಯೇಟ್ ಶುಗರ್ ಇಲ್ಲದವರು ಇನ್ನೊಂದು ಸಿಗ್ಬೋದಾ ಗುಲಾಬ್ ಜಾಮೂನ್ ಈ ರೀತಿ ಕೇಳ್ತೇವೆ. ಹಾಗಾಗಿ ನಾವು ಹೇಳುವುದಿಲ್ಲ ನನಗೆ 2 ಬೇಡ, ನನಗೆ ಒಂದೇ ಸಾಕಂತ ಹೇಳುವುದಿಲ್ಲ ನಾವು. ಈಗ ಶುಗರ್ ಇದ್ದವ್ರು ಹೇಳ್ತಾರೆ. ಆದ್ರೆ ಶುಗರ್ ಇದ್ದವ ಯಾಕೆ ಹೇಳುದಂದ್ರೆ ಈ ಡಯಾಬಿಟಿಕ್ಸ್ ಜಾಸ್ತಿ ಆಗಬಾರ್ದು, ಅದಕ್ಕೆ ಅವ ಹೇಳುವಂಥದ್ದು ಅಷ್ಟೇ. ಆಕ್ಚುಲಿ ಅವರ ಮನಸ್ಸಿನವರಿಗೆ ತಿನ್ನಲಿಕ್ಕೆ ಮನಸ್ಸು ಇಚ್ಛೆ ಉಂಟು ಒಳಗಿಂದ ಒಳಗೆ. ಆದ್ರೆ ಎಂತ ಆಗ್ತದೆ, ಈ ಶುಗರ್ ಬಂದು ಹೆಲ್ತ್ ಅಪ್ಸೆಟ್ ಆಗಬಾರ್ದು, ಅದಕ್ಕೆ ಅವ ಹೇಳುವಂಥದ್ದು. ಅಂದ್ರೆ ದಿಸ್ ಇಸ್ ಟು ಮಿನಿಮೈಸ್ ಸಫರಿಂಗ್ ಕಮಿಂಗ್ ಫ್ರಮ್ ಡಯಾಬಿಟಿಕ್ಸ್. ಹಾಗಾಗಿ ಅವರು ಒಂದನ್ನು ಆಕ್ಸೆಪ್ಟ್ ಮಾಡ್ಬೋದು. ಸರಿ ಅಲ್ವಾ? ಎಸ್, ಕರೆಕ್ಟ್ ಅಲ್ವಾ? ಹೌದು ಕರೆಕ್ಟ್ ಗುರೂಜಿ. ಆದ್ರೆ ಆತ್ಮಕ್ಕೆ ಯಾವಾಗಲೂ ಪ್ಲೆಷರ್ ಬೇಕು. ಯಾಕೆಂದ್ರೆ ನಾನು ಗುಲಾಬ್ ಜಾಮೂನ್ ಯಾಕೆ ಕೊಟ್ಟೆ ಅಂದ್ರೆ, ಈಗ ಪ್ರಭುಪಾದ್ ಕೊಡೋರು ನೋಡಿ, ಅಮೆರಿಕ ಹೋಗಿ ಸ್ಟಾರ್ಟಿಂಗ್ ಪ್ರಭುಪಾದ್ ಗುಲಾಬ್ ಜಾಮೂನ್ ಕೊಟ್ಟದ್ದು. ಅದೆಂತಂದ್ರೆ ಇಡುವಾಗಲೇ ಮೆಲ್ಟ್ ಆಗ್ತದೆ. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಎಲ್ಲವೂ ಹಾಗೆ ಅಂತೆ. ಅಂದ್ರೆ ಎಂತ ಹೇಳುವಂಥದ್ದು, ದೇರ್ ಇಸ್ ಓನ್ಲಿ ಪಲ್ಪ್ ಇನ್ ಸ್ಪಿರಿಚುವಲ್ ವರ್ಲ್ಡ್. ಈಗ ನಾವು ಮ್ಯಾಂಗೋ ರಸಾಯನ ಮಾಡ್ತೇವೆ. ರಸಾಯನ ಅಂದ್ರೆ ನೀರಾಕಿ ಮಾಡುವುದಲ್ಲ. ಆಸ್ ಇಟ್ ಈಸ್ ಮ್ಯಾಂಗೋವನ್ನು ಅದರ ಎಲ್ಲ ಪಲ್ಪನ್ನು ತೆಗೆದು ಅದನ್ನು ಮಿಕ್ಸಿಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕುವಂಥದ್ದು. ನೀರೇನು ಹಾಕ್ಲಿಕ್ಕಿಲ್ಲ, ಮಿಲ್ಕ್ ಎಲ್ಲ ಹಾಕ್ಲಿಕ್ಕಿಲ್ಲ, ಫುಲ್ ಥಿಕ್. ಹಾಗೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಹಾಗೆ ಅದು ಇಲ್ಲಿ ಹೋದ ಕೂಡಲೇ ಇಟ್ಸ್ ಎ ನೆಕ್ಟರ್. ಹಾಗೆ ಗುಲಾಬ್ ಜಾಮೂನ್ ಅದಕ್ಕೆ ಎಕ್ಸಾಂಪಲ್ ಕೊಟ್ಟೆ. ಹಾಗಾಗಿ ಆತ್ಮಕ್ಕೆ ಪ್ಲೆಜರ್ ಬೇಕು. ಹಾಗಾಗಿ ನಾವು ರೆಸ್ಟ್ರಿಕ್ಷನ್ ಮಾಡುವಂಥದ್ದು ನಮ್ಮ ಹ್ಯಾಪಿನೆಸ್ ಅನ್ನು ಇನ್ಕ್ರೀಸ್ ಮಾಡಲಿಕ್ಕೆ. ಆಕ್ಚುಲಿ ನಮಗೆ ರೆಸ್ಟ್ರಿಕ್ಷನ್ ಬೇಡ. ಆಕ್ಚುಲಿ ಈಗ ಡಾಕ್ಟರ್ ಹೇಳ್ತಾರೆ ನೀನು ಸ್ವೀಟ್ ತಿನ್ಬೇಡ, ನಮ್ಗೆ ಅದು ರೆಸ್ಟ್ರಿಕ್ಷನ್ ಬೇಡ. ಆದ್ರೆ ಎಸ್, ಡಾಕ್ಟರ್ ಅಂತ ಹೇಳ್ತಾರೆ ನೀನು ಸ್ವೀಟ್ ತಿಂದ್ರೆ ನೀನು ಸಾಯ್ತೀಯ. ಓಕೆ, ನನಗೆ ಸಾಯೋದು ಬೇಡ, ಸಾಯೋದು ಸಫರಿಂಗ್ ನನಗೆ ಇರಬೇಕು. ಅದಕ್ಕೆ ಆ ರೀತಿ. ಆದ್ರೆ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಉಂಟು, ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಇಲ್ಲ. ಎಸ್, ರೆಸ್ಟ್ರಿಕ್ಷನ್ಸ್ಗೆ ಕನ್ನಡ ಪದ ಅಂತ ಎಸ್ ಯಾರು ಹೇಳ್ತೀರಿ?
ಎಕ್ಸಾಕ್ಟ್ ಪದ ನಿರ್ಬಂಧಗಳು. ನಿರ್ಬಂಧ. ನಿರ್ಬಂಧ. ನಿರ್ಬಂಧ ಪ್ರಭುಜಿ, ಅದು ಕರೆಕ್ಟ್. ನಿರ್ಬಂಧ. ನಿರ್ಬಂಧ, Yes. ಕಟ್ಟುನಿಟ್ಟಿನ ನಿರ್ಬಂಧಗಳು. ಕಟ್ಟುನಿಟ್ಟಿನ ನಿರ್ಬಂಧ. ಓಕೆ, ವೆರಿ ಗುಡ್. ಹಾಗಾಗಿ ಕಟ್ಟುನಿಟ್ಟಿನ ನಿರ್ಬಂಧ ಆಧ್ಯಾತ್ಮಿಕ ಲೋಕದಲ್ಲಿ ಇಲ್ಲ, ಭೌತಿಕ ಲೋಕದಲ್ಲಿ ಮಾತ್ರ ಇರುವಂಥದ್ದು. ಈಗ ಪ್ರಭುಪಾದ್ ನೋಡಿ, ಈ ಒಂದು ವರ್ಡ್ ತುಂಬಾ ಫೇಮಸ್. ಪ್ರಭುಪಾದ್ ತುಂಬಾ ಬಾರಿ ಹೇಳಿದ್ದಾರೆ, ಭಗವದ್ಗೀತೆ ಎಲ್ಲ ಕಡೆ ಉಂಟು. ಪ್ರಭುಪಾದ್ ಇರುವಂತದ್ದು ಸ್ಟ್ರಿಂಜೆಂಟ್ ಲಾಸ್ ಆಫ್ ಮೆಟೀರಿಯಲ್ ನೇಚರ್. ತುಂಬಾ ಬಾರಿ ಪ್ರಭುಪಾದ್ ಹೇಳಿದ್ದಾರೆ ಸ್ಟ್ರಿಂಜೆಂಟ್ ಲಾ ಆಫ್ ಮೆಟೀರಿಯಲ್ ನೇಚರ್. ಎಸ್, ಇದು ಕನ್ನಡದ ಅರ್ಥ ಎಂತ? ಸ್ಟ್ರಿಂಜೆಂಟ್ ಲಾ ಆಫ್ ಮೆಟೀರಿಯಲ್ ನೇಚರ್. ಎಸ್, ಯಾರು ಹೇಳ್ತೀರಿ? ಚಾಟ್ ಅಲ್ಲಿ ಕೂಡ ಹಾಕಬಹುದು. ಸ್ಟ್ರಿಂಜೆಂಟ್ ಲಾ ಆಫ್ ಮೆಟೀರಿಯಲ್, ನಿರ್ಬಂಧಿತ ಕಾನೂನುಗಳು ಅತ್ಯಂತ ಕಟ್ಟುನಿಟ್ಟಿನ ನಿಯಮಗಳು. ಐಹಿಕ ಜಗತ್ತಿನಲ್ಲಿ ಇವೆ. ಯಾವುದು? ನಿರ್ಬಂಧಿತ, ಕಟ್ಟುನಿಟ್ಟಾದ ನಿರ್ಬಂಧಿತ ಕಾನೂನುಗಳು ಐಹಿಕ ಜಗತ್ತಿನಲ್ಲಿ ಇವೆ. ಹಾಗಾಗಿ ಇದು ಅರ್ಥ. ಐಹಿಕ ಜಗತ್ತಿನಲ್ಲಿ ಈ ರೀತಿ ಉಂಟು, ಸ್ಟ್ರಿಂಜೆಂಟ್ ಲಾಸ್ ಆಫ್ ಮೆಟೀರಿಯಲ್ ನೇಚರ್. ನಿರ್ಬಂಧಿತ ಕಾನೂನುಗಳು ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಉಂಟು. ಹಾಗಾಗಿ ಈಗ ನಾವು ಈ ಸ್ಟ್ರಿಂಜೆಂಟ್ ಲಾ ಅನ್ನು ನಾವೀಗ ಅರ್ಥ ಮಾಡುವ ಎಂತ ಅಂತ. ಈಗ ಹೆಚ್ಚಿನವರಿಗೆ ಮಕ್ಕಳಿದ್ದಾರೆ, ಈಗ ನಾವು ಕೂಡ ಮಕ್ಕಳಾಗಿ ದೊಡ್ಡವರಾದದ್ದು, ಹಾಗೆ ನಮಗೆ ಕೂಡ ಗೊತ್ತುಂಟು. ಈಗ ಮಗುವಿಗೆ ಮನೆಯ ವಾತಾವರಣ ಮತ್ತೆ ಸ್ಕೂಲಿನ ವಾತಾವರಣ ಇದೆರಡು ಕೂಡ ಒಂದೇ? ಎಸ್, ಯಾರು ಹೇಳ್ತೇವೆ? ಸಿಚುವೇಶನ್ ಅಟ್ ಹೋಮ್ ಅಂಡ್ ಸಿಚುವೇಶನ್ ಅಟ್ ಸ್ಕೂಲ್ ಮಗುವಿಗೆ ಒಂದೇ? ಇಲ್ಲ, ಇಲ್ಲ, ಬೇರೆ ಬೇರೆ ಇಲ್ಲ ಪ್ರಭುಜಿ. ಬೇರೆ ಬೇರೆ. ಬೇರೆ ಬೇರೆ. ಎಸ್, ಓಕೆ, ನೀವೆಲ್ಲ ಹೋಗ್ತೀರಿ. ಓಕೆ, ಈಗ ನಾನು ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ. ಓಕೆ, ಹಾಗಾಗಿ ಈಗ ಸ್ಕೂಲಲ್ಲಿ ಹೋಗುವಾಗ ಮಗು ಯೂನಿಫಾರ್ಮ್ ಹಾಕ್ಬೇಕು, ಯೂನಿಫಾರ್ಮ್ ಹಾಕ್ಬೇಕು. ಹೇಗೆಂದ್ರೆ ವೈಟ್ ಬ್ಲೂ ಇರ್ತದೆ, ನನಗೆ ರೆಡ್ ಮತ್ತೆ ವೈಟ್ ಇದ್ದದ್ದು ಸ್ಕೂಲಲ್ಲಿ ಇರುವಾಗ. ಮತ್ತೆ ನನಗೆ ಟೈ ಹಾಕ್ಲಿಕ್ಕೆ ಇತ್ತು, ID ಕಾರ್ಡ್ ಇತ್ತು, ಮತ್ತೆ ಕ್ಯಾನ್ವಾಸ್ ಶೂ ಹಾಕ್ಲಿಕ್ಕೆ ಇತ್ತು, ಸಾಕ್ಸ್ ಹಾಕ್ಲಿಕ್ಕೆ ಇತ್ತು. ಖಾಲಿ ಶೂ ಹಾಕಿ ಸಾಕ್ಸ್ ಹಾಕಿದ್ರೆ ಪನಿಷ್ಮೆಂಟ್, ID ಕಾರ್ಡ್ ಪಾಕೆಟ್ ಅಲ್ಲಿ ಇಟ್ಟರೆ ಪನಿಷ್ಮೆಂಟ್, ಟೈ ಅನ್ನು ಹೀಗೆ ತೆಗೆದು ಈ ಬಟನ್ ತೆಗೆದ್ರೆ ಪನಿಷ್ಮೆಂಟ್. ಈ ರೀತಿ ಎಲ್ಲ ಪನಿಷ್ಮೆಂಟ್ ಇತ್ತು ಸ್ಕೂಲಲ್ಲಿ. ಅಂದ್ರೆ ತುಂಬಾ ರೂಲ್ಸ್ ಸ್ಕೂಲಲ್ಲಿ. ಹಾಗಾಗಿ ನಾವು ನಮ್ಗೆ ಇಷ್ಟ ಬಂದಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಒಮ್ಮೆ ಎಂತ ಆಯ್ತು ಅಂದ್ರೆ ನಾನು ಶೂ ಹಾಕದೆ ಹೋದದ್ದು, ತುಂಬಾ ಮಳೆ ಇತ್ತು, ಅದಕ್ಕೆ ಆಯ್ತು ಇವತ್ತು ಕ್ಯಾನ್ವಾಸ್ ಶೂ ಹಾಕೋದು ಬೇಡ ಅಂತ. ಹೇಗಂದ್ರೆ ಬೆಳಿಗ್ಗೆ ಅಸೆಂಬಲ್ ಆಗ್ಲಿಕ್ಕೆ ಉಂಟು, ಅಸೆಂಬಲ್ ಆಗುವಾಗ ಫುಲ್ ನೋಡ್ತಾರೆ, ಟೀಚರ್ ಬಂದು ನೋಡ್ತಾರೆ. ಆಗ ಪನಿಷ್ಮೆಂಟ್ ಎಂತ? ಆ ದಿವಸ ನ್ಯೂಸ್ ಅನ್ನು ಓದ್ಲಿಕ್ಕೆ ಉಂಟು, ಇಲ್ಲದ್ರೆ ಬೆಳಿಗ್ಗೆದು ಪ್ಲೆಡ್ಜ್ ಅನ್ನು ಹೇಳಲಿಕ್ಕೆ, ಇಂಥದ್ದೆಲ್ಲ ಪನಿಷ್ಮೆಂಟ್, ಇಂಥದ್ದೆಲ್ಲ ಪನಿಷ್ಮೆಂಟ್. ಹಾಗಾಗಿ ಇದೆಲ್ಲ ರೆಸ್ಟ್ರಿಕ್ಷನ್ಸ್. ನಾವು ನಮಗೆ ಖುಷಿ ಬಂದಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಸರಿಯಾದ ಸಮಯಕ್ಕೆ ಹೋಗ್ಬೇಕು. ನಮಗೆ 9 o'clock ಸ್ಕೂಲ್ ಸ್ಟಾರ್ಟ್. 9 ಅಂದ್ರೆ 9 ಒಳಗೆ ಇರ್ಬೇಕು. ಲೇಟ್ ಹೋದ್ರೆ ಇಲ್ಲ, ಪನಿಷ್ಮೆಂಟ್. ಪನಿಷ್ಮೆಂಟ್ ಅಂತಂದ್ರೆ ಲೇಟ್ ಹೋದ್ರೆ ನೀಲ್ ಡೌನ್ ಪನಿಷ್ಮೆಂಟ್, ಆನ್ಸರ್ ಪನಿಷ್ಮೆಂಟ್, ಈ ರೀತಿ ಫುಲ್ 8 ಕ್ಲಾಸ್ ಇರ್ತದೆ, 40 minutes ಇದು, ಎಲ್ಲ ಕ್ಲಾಸಿಗೆ ಆಗಿ ನಿಲ್ಬೇಕು ಲೇಟ್ ಹೋದ್ರೆ. ಹಾಗಾಗಿ ಕೆಲವೊಮ್ಮೆ ಎಂತ ಆಗ್ತದೆ ಅಂತ ಪನಿಷ್ಮೆಂಟ್ ಕೊಡುವಾಗ ಶಾಲೆ ಬಿಟ್ಟು ಬೇಡ, ಶಾಲೆ ಬೇಡ ಅಂತ ಆಗ್ತದೆ, ಮನೆಗೆ ಹೋಗುವಂತ. ಆದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ 9ಗೆ ಸ್ಟಾರ್ಟ್ ಆದ್ರೆ 4 o'clock ಬಿಡುವಂಥದ್ದು, ಅಲ್ಲಿ ನಮ್ಗೆ ಇರ್ಲೇಬೇಕು. ಹೌದಾ ಅಲ್ವಾ? ಸ್ಕೂಲಲ್ಲಿ ಎಸ್, ಕರೆಕ್ಟ್ ಅಲ್ವಾ? ರೆಸ್ಟ್ರಿಕ್ಷನ್ಸ್ ಉಂಟಲ್ಲ ಸ್ಕೂಲಲ್ಲಿ, ಬೇಕಾದಷ್ಟು ಉಂಟು. ಎಸ್. ಹಾಗೆ ಇದೆಲ್ಲ ಸ್ಕೂಲಲ್ಲಿ ರೆಸ್ಟ್ರಿಕ್ಷನ್ಸ್ ಉಂಟು, ಆದ್ರೆ ಮನೆಯಲ್ಲಿ ಇಲ್ಲ.
ಲಾಸ್ಟ್ ಬೆಲ್ ರಿಂಗ್ ಆಗುವ ತನಕ 4 ಗಂಟೆ ತನಕ ನಾವು ವೆಯ್ಟ್ ಮಾಡಬೇಕು. ಲಾಸ್ಟಿಗೆ ಜನಗಣಮನ ಆಗ್ತದೆ, ಅಲ್ಲಿ ತನಕ ಅದು ಆದಮೇಲೆ ಮತ್ತೆ ಬ್ಯಾಗ್ ಇಟ್ಕೊಂಡು ಬರ್ಲಿಕ್ಕೆ. ಹಾಗಾಗಿ ಸ್ಕೂಲ್ ಇಸ್ ಅ ಪ್ಲೇಸ್ ಆಫ್ ರೆಸ್ಟ್ರಿಕ್ಷನ್. ಸ್ಕೂಲಲ್ಲಿ ರೆಸ್ಟ್ರಿಕ್ಷನ್ ಉಂಟು. ಆದ್ರೆ ಮನೆಯಲ್ಲಿ ತುಂಬಾ ಸ್ವಾತಂತ್ರ್ಯ, ಅಬಂಡೆನ್ಸ್, ಫ್ರೀಡಮ್ ಜಾಸ್ತಿ. ನಿಮ್ಗೆ ಹೇಗೆ ಬೇಕಿದ್ರು ಮಾಡ್ಬೋದು ಖುಷಿ ಬಂದಾಗ. ಹೇಗೆ ಅಂದ್ರೆ ಈ ರಜೆಯಲ್ಲಿ ಈಗ ನಡುವಲ್ಲಿ ಎಂತಾದ್ರು, ಈಗ ಈ ಲಾಸ್ಟ್ ವೀಕ್ 1 ವೀಕ್ ಫುಲ್ ರಜೆ ಮಕ್ಕಳಿಗೆ, ಇಲ್ಲಿ ಜೋರ್ ಮಳೆಗೆ ಮಂಗಳೂರಲ್ಲಿ 7-8 ಡೇಸ್ ರಜೆ ಇತ್ತು. ಹಾಗಾಗಿ ಇಂಥದ್ದೆಲ್ಲ ಕೆಲವೊಮ್ಮೆ ಬರ್ತಾ ಇತ್ತು ನಡುವಲ್ಲಿ. ಜೋರು ಮಳೆ ಬಂದ್ರೆ, ಎಂತಾದ್ರೂ ಆದ್ರೆ, ಮಳೆ ಯಾರಾದ್ರೂ ಮಿನಿಸ್ಟರ್ ಸತ್ರೆ ಹಾಗೆ ರಜೆ ಎಲ್ಲ ಇರ್ತದೆ. ಆಗ ಮನೇಲಿ ಎಂತ ಮಾಡುವಂಥದ್ದು, ನಾವು ತಾಯಿ ಹತ್ರ ಡಿಮಾಂಡ್ ಮಾಡ್ತೇವೆ, ಅದು ಮಾಡಿಕೊಡು, ಇದು ಮಾಡಿಕೊಡು, ಈ ರೀತಿ. ಮತ್ತೆ ಮನೆಗೆ ಹೋದ ಕೂಡಲೇ ನಾವು ಎಂತ ಮಾಡ್ತೇವೆ, ಬಟ್ಟೆಯನ್ನು ಸಣ್ಣದಿರುವಾಗ ತೆಗ್ದಾಕ್ತೇವೆ, ತಾಯಿ ವಾಶ್ ಮಾಡ್ತಾರೆ. ಈಗ ರಜೆ ಇರುವಾಗ ನಾನು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದ್ದೆ. ಹಾಗೆ 1 ಗಂಟೆಗೆ ಸ್ಕೂಲಲ್ಲಿ ಆದ್ರೆ 12:30ಗೆ ಲಂಚ್. ಈಗ 1 ಗಂಟೆಗೆ ಹೆಚ್ಚಾಗಿ ತಿನ್ನುವ ಮನೆಯಲ್ಲಿ. 2 ಗಂಟೆ ತನಕ ಆಡ್ತಾ ಇದ್ರು ಕೂಡ ಎಂತಾಗ್ತದೆ, ತಾಯಿ ಕರೀತಾರೆ, ನಾವು ಹೋಗದಿದ್ರು ಕೂಡ ನಮ್ಗೆ ಎಂತ ಹೇಳುವಂಥದ್ದು ಇಲ್ಲ, ಊಟ ಇಲ್ಲ ಅಂತ ಹೇಳುವುದಿಲ್ಲ. ಯಾಕಂದ್ರೆ ಮನೆಯಲ್ಲಿ ಲೀನಿಯನ್ಸ್ ಉಂಟು. ಹಾಗಾಗಿ ನಾನು 2 ಗಂಟೆ ತನಕ ಆಡಿದೆ ಬಂದು ಹೊಡೆಯುವುದಿಲ್ಲ, ತಾಯಿ ಹೊಡೆಯುವುದಿಲ್ಲ, ಊಟ ಆಗ್ತಾರೆ. ತಾಯಿ ಇವತ್ತು ರಜೆ ಅಲ್ಲ, ಆಡ್ಲಿ ಅಂತ ಆಗ್ತದೆ. ಅಂದ್ರೆ ಮನೆಯಲ್ಲಿ ನಮ್ಗೆ ತುಂಬಾ ಲೀನಿಯನ್ಸ್ ಉಂಟು, ತುಂಬಾ ಫ್ರೀಡಮ್ ಉಂಟು. ಅದೇ ರೀತಿ ಆಧ್ಯಾತ್ಮಿಕ ಲೋಕ ಮತ್ತೆ ಭೌತಿಕ ಲೋಕ. ಈಗ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ, ಸ್ಕೂಲ್ ಮನೆಗೆ, ಮಗುವಿಗೆ ಸ್ಕೂಲ್ ಮತ್ತೆ ಮನೆ. ಸ್ಕೂಲ್ ಅಂದ್ರೆ ಮೆಟೀರಿಯಲ್ ವರ್ಲ್ಡ್, ಮನೆ ಅಂದ್ರೆ ಸ್ಪಿರಿಚುವಲ್ ವರ್ಲ್ಡ್. ಎಕ್ಸಾಂಪಲ್ ಕೊಟ್ಟೆ ನೀವು. ಹಾಗಾಗಿ ಆಧ್ಯಾತ್ಮಿಕ ಲೋಕದಲ್ಲಿ ತುಂಬಾ ನಮ್ಗೆ ಲೀನಿಯನ್ಸಿ ಉಂಟು, ತುಂಬಾ ಫ್ರೀಡಮ್ ಉಂಟು. ಯಾಕೆಂದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಎಲ್ಲವೂ ನಡೆಯುವಂಥದ್ದು ಬೇಸ್ಡ್ ಆನ್ ಲವ್, ಪ್ರೇಮ. ಮತ್ತೆ ಅಲ್ಲಿ ಟ್ರೆಮೆಂಡಸ್ ಟ್ರಸ್ಟ್ ಇರ್ತದೆ. ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಟ್ರಸ್ಟ್ ಇಲ್ಲ. ಟ್ರಸ್ಟ್ ಅಂದ್ರೆ ನಂಬಿಕೆ, ಇನ್ನೊಬ್ಬರ ಮೇಲೆ ನಮಗೆ ನಂಬಿಕೆ ಇಲ್ಲ. ಮನೆ ನಮ್ದು, ಈಗ ಮನೆ ಇರ್ತದೆ, ಇನ್ನೊಂದು ಮನೆ. ಈಗ ಬಾಂಬೆಯಲ್ಲೇ ಇಲ್ಲ, ನಾನು ಒಬ್ಬರ ಹತ್ರ ಇದು ಲಾಂಗ್ ಬ್ಯಾಕ್ ಕೇಳಿದ್ದು, ಯಾವಾಗ 2006 ಅಲ್ಲಿ ಅವ್ರು ಬಂದಿದ್ರು. ಅವರಿಗೆ ಬಾಂಬೆಲಿ ಇರೋ ಪಕ್ಕದ ಮನೆಯವರು ಯಾರಂತ ಗೊತ್ತಿಲ್ಲ. ಅವ್ರು ಬೆಳಿಗ್ಗೆ 8 ಗಂಟೆಗೆ ಹೋಗ್ತಾರೆ, ರಾತ್ರಿ 8 ಗಂಟೆಗೆ ಬರ್ತಾರೆ ಜಾಬಿಗೆ ಹೋಗಿ. ಅಂದ್ರೆ 2 ಅವರ್ಸ್ ಟ್ರೈನಲ್ಲಿ ಹೋಗ್ಲಿಕ್ಕೆ ಉಂಟು, ಸಂಜೆ 2 ಅವರ್ಸ್ ಬರ್ಲಿಕ್ಕೆ ಉಂಟು ಇಲ್ಲಿ. ಮತ್ತೆ ಅವರಿಗೆ ಥ್ರೂ ಔಟ್ ಕೆಲಸ, ರಜೆ ಅನ್ನೋದಿಲ್ಲ. ಇಲ್ಲಿ ರಜೆ ಇರ್ತದಲ್ಲ, ಸಂಡೇಸ್ ರಜೆ, ಸಂಡೇಸ್ ಇರೋ ನಾವು ಸ್ವಲ್ಪ ಮಾತಾಡ್ಬೋದು, ಇಲ್ಲ, ಥ್ರೂ ಔಟ್ ಕೆಲಸವೇ. ಹಾಗಾಗಿ ಪಕ್ಕದ ಮನೆಯವರು ಯಾರಂತ ಗೊತ್ತಿಲ್ಲ. ಮತ್ತೆ ಟ್ರಸ್ಟ್ ಎಲ್ಲಿ ಬರುವಂತದ್ದು. ಆದ್ರೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಟ್ರಿಮೆಂಡಸ್ ಟ್ರಸ್ಟ್, ನಂಬಿಕೆ. ಹಾಗಾಗಿ ಈ ನಂಬಿಕೆ, ಟ್ರಸ್ಟ್, ದ ಮೋರ್ ದ ಟ್ರಸ್ಟ್ ಇನ್ಕ್ರೀಸಸ್, ಈ ಲೀನಿಯನ್ಸಿ ಜಾಸ್ತಿ ಆಗುವಂಥದ್ದು, ಫ್ರೀಡಮ್ ಜಾಸ್ತಿ ಆಗುವಂಥದ್ದು, ಎಂಪವರ್ಮೆಂಟ್ ಜಾಸ್ತಿ, ಎಲ್ಲವೂ ಜಾಸ್ತಿ ಆಗುವಂಥದ್ದು. ಈಗ ನಿಮ್ಗೆ ಇನ್ನೊಂದು ಈ ನಂಬಿಕೆಗೆ ನಿಮ್ಗೊಂದು ಉದಾಹರಣೆ ಕೊಡ್ತೇನೆ. ಇದೊಂದು ಡಿವೋಟಿಯ ಲೈಫಲ್ಲಿ ಆದಂಥದ್ದು. ಡಿವೋಟಿ ಬಾಂಬೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗೆ ಬಾಂಬೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಆ ಕಂಪನಿ ದಿವಾಳಿ ಆಯ್ತು. ದಿವಾಳಿ ಅಂದ್ರೆ ಲಾಸ್ ಆಯ್ತು. ಹಾಗಾಗಿ ಬಾಸ್ ಎಂತ ಮಾಡಿದ್ರು, 3 ತಿಂಗಳಿಗೆ ಕಂಪನಿಯನ್ನು ಕ್ಲೋಸ್ ಮಾಡಿದ್ರು. ಆದ್ರೆ ಆ ಓನರ್ ಆ ಡಿವೋಟಿಗೆ ಹೇಳಿದ್ದು, ನಾನು ನಿಮಗೆ ಫುಲ್ ಸ್ಯಾಲ್ರಿ ಕೊಡ್ತೇನೆ. ಇದು ತುಂಬಾ ಲಾಂಗ್ ಬ್ಯಾಕ್, ಅಂದ್ರೆ 26 ವರ್ಷದ ಹಿಂದೆ, 98 ಆ ಟೈಮಲ್ಲಿ.
ಆ ಟೈಮಲ್ಲಿ ಅವರಿಗೆ 50,000 ಸ್ಯಾಲ್ರಿ ಇತ್ತು. ನೀವು ಎಣಿಸಿ, ಈಗ ಅದು ತುಂಬಾ ಜಾಸ್ತಿ. ಈಗ ನೀವು ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ತುಂಬಾ ಜಾಸ್ತಿ ಆಗ್ತದೆ. ನಿಮಗೆ ನಾನು 50,000 ಕೊಡ್ತೇನೆ, ಟೆನ್ಷನ್ ಮಾಡಬೇಡ. ಅದು ಕಂಪನಿ ಕ್ಲೋಸ್ ಆಗಿದೆ 3 ತಿಂಗಳಿಗೆ. ಮತ್ತೆ ನಾನು ನಿನ್ನ ಕರಿತೇನೆ, ಯಾವಾಗ ಸ್ಟಾರ್ಟ್ ಆಗ್ತದೆ ನಾನು ಕರಿತೇನೆ. ಈಗ 3 ತಿಂಗಳಾಯ್ತು, 6 ತಿಂಗಳಾಯ್ತು, 1 ವರ್ಷ ಆಯ್ತು, ಆದ್ರೂ ಕೂಡ ಕಂಪನಿ ಅವನಿಗೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ 50,000. ಮತ್ತೆ ಒಂದ್ ದಿವಸ ಈ ಡ್ಯೂಟಿಗೆ ಶಾಕ್ ಆಯ್ತು. ಡ್ಯೂಟಿ ಆ ಕಂಪನಿದು ಓನರ್ ಹತ್ರ ಹೇಳಿದ್ರು, ಯಾಕೆ ನನಗೆ ನೀವು 50,000 ಸ್ಯಾಲ್ರಿ ಕೊಡ್ತಾ ಇದ್ದೀರಿ? ನನಗೆ ಇದು ತಗೊಳ್ಳಿಕ್ಕೆ ಸರಿ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ಕೆಲಸ ಮಾಡ್ತಾ ಇಲ್ಲ, ಸರಿ ಆಗ್ತಾ ಇಲ್ಲ, ನಾನು ಎಂತ ಕೆಲಸ ಮಾಡ್ತಾ ಇಲ್ಲ, ಈ ರೀತಿ ಎಲ್ಲ ಅವರು ಹೇಳಿದ್ರು. ಬೇಜಾರಾಯ್ತು ಅವ್ರಿಗೆ. ಅದಕ್ಕೆ ಬಾಸ್ ಹೇಳುವಂಥದ್ದು, ಯು ಹ್ಯಾವ್ ಅರ್ನ್ಡ್ ಅವರ್ ಟ್ರಸ್ಟ್. ಅಂದ್ರೆ ನಿನ್ನ ಮೇಲೆ ನಮಗೆ ನಂಬಿಕೆ ತುಂಬಾ ಜಾಸ್ತಿ ಉಂಟು, ನೀನು ನನ್ನ ತಮ್ಮನಾಗಿ, ಬಾಸ್ ಹೇಳುವಂಥದ್ದು. ಹಾಗಾಗಿ ನನ್ನ ಪೂರ್ತಿ ಕಂಪನಿಯನ್ನು ನಾನು ನಿಮಗೆ ಹ್ಯಾಂಡ್ ಓವರ್ ಮಾಡ್ಬೋದು, ಅಷ್ಟು ನಂಬಿಕೆ ಉಂಟು ನನಗೆ ನಿನ್ನ ಮೇಲೆ. ನೀನು ನನಗೆ ಮೋಸ ಮಾಡುವುದಿಲ್ಲ, ಅದಕ್ಕೋಸ್ಕರ ನಾನು ನಿಮಗೆ ಪೇ ಮಾಡ್ತಾ ಇದ್ದೇನೆ. ಹಾಗಾಗಿ ಈಗ ಕಂಪನಿ ಸರಿ ಆಗ್ತಾ ಉಂಟು. ಹಾಗೆ ಸರಿಯಾದ ಮೇಲೆ ನಾವು ವಾಪಸ್ ಕೆಲಸ ಮಾಡುವ, ಈ ರೀತಿ ಹೇಳ್ತಾರೆ. ಈಗ ಎಂತಾಯ್ತಂದ್ರೆ, ಆ 1 ವರ್ಷ ಕೆಲಸ ಇಲ್ಲದ ಕಾರಣ ಆ ಡಿವೋಟಿ ಅವ್ರು ತುಂಬಾ ಸೀರಿಯಸ್ ಆದ್ರು ಆಧ್ಯಾತ್ಮಿಕದಲ್ಲಿ, ತುಂಬಾ ಸೀರಿಯಸ್ ಆದ್ರು. ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ರು 1 ವರ್ಷ. 1 ವರ್ಷದ ನಂತರ ಅವರು ಮತ್ತು ಅವರ ಹೆಂಡತಿ ಡಿಸೈಡ್ ಮಾಡಿದ್ರು, ನಾವು ಸಾಕು, ಇನ್ನು ಈ ಕೆಲಸ ಸಾಕು, ಫಿನಿಶ್, ದೇವರಿಗೆ ಕೆಲಸ ಮಾಡುವಂತ ಆಯ್ತು ಅವರಿಗೆ. ಮತ್ತೆ ಒಂದ್ ದಿವಸ ಬಾಸನ್ನು ಹೋಗಿ ಮೀಟ್ ಮಾಡ್ತಾರೆ ಈ ಜನ. ಮೀಟ್ ಮಾಡಿ, ನನಗೆ ಈಗ ಆಧ್ಯಾತ್ಮಿಕದಲ್ಲಿ ತುಂಬಾ ಆಸಕ್ತಿ ಬಂದಿದೆ, ಹಾಗಾಗಿ ನನಗೆ ಪೂರ್ಣ ಪ್ರಮಾಣದಲ್ಲಿ ಭಕ್ತನಾಗ್ಲಿಕ್ಕೆ ಇಚ್ಛೆ ಉಂಟು. ಅದಕ್ಕೆ ಬಾಸ್ ಹೇಳುವಂಥದ್ದು, ಎಸ್, ವೆರಿ ಗುಡ್, ನೀನು ದೇವರ ಹತ್ರ ನೀನು ಹೋಗ್ತಾ ಇದೀಯಾ, ಒಳ್ಳೆ ವಿಷಯ, ಈ ರೀತಿ ಹೇಳ್ತಾರೆ ಬಾಸ್. ಹಾಗಾಗಿ ಅದನ್ನು ನನಗೆ ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ, ಹೋಗ್ತಾ ಇದೆಯಾ, ಆದ್ರೆ ನೀನು ಇನ್ನೊಂದು ಕಂಪನಿಗೆ ಹೋದ್ರೆ ನಾನು ಬಿಡುವುದಿಲ್ಲ. ಆದ್ರೆ ನೀನು ದೇವರ ಕೆಲಸ ಮಾಡ್ತಾ ಇದೆಯಾ, ಅದಕ್ಕೆ ನನ್ನ ಪರ್ಮಿಷನ್ ಉಂಟು. ಹಾಗೆ ಅವ್ರು ಹೇಳ್ತಾರೆ, ಅವ್ರು ಕೂಡ ಡಿವೋಟಿ ಸ್ವಲ್ಪ, ಅವ್ರು ಹೇಳ್ತಾರೆ, ನಿಮಗೆ ಭಗವಂತನ ಮೇಲೆ ಅಟ್ರಾಕ್ಷನ್ ಆಗಿದೆ, ಒಳ್ಳೆ ವಿಷಯ, ಈ ರೀತಿ ಹೇಳ್ತಾರೆ. ಹಾಗೆ ನಿನ್ನ ಡಿಸಿಷನ್ ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಅವ ಹೇಳುವಂಥದ್ದು, ನೀವು ಲಾಸ್ಟ್ 1 ವರ್ಷ ನನಗೆ ಸ್ಯಾಲ್ರಿ ಕೊಟ್ಟಿದ್ದೀರಾ, ನಾನೀಗ ಡಿಸೈಡ್ ಮಾಡ್ತೇನೆ. ಯಾಕೆಂದ್ರೆ ಈ ಬಾಸ್ ಈ ರೀತಿ ಮಾತಾಡುವಾಗ ಅವರಿಗೆ ಖುಷಿ ಆಗ್ತದೆ. ನೀವು ನನಗೆ 50,000 6 ಲಕ್ಷ ಕೊಟ್ಟಿದ್ದೀರಿ 1 ವರ್ಷದಲ್ಲಿ, ನಾನು ಎಂತ ಕೆಲಸ ಮಾಡಲಿಲ್ಲ. ಹಾಗಾಗಿ ಇನ್ನೂ 1 ವರ್ಷ ನಾನು ಕೆಲಸ ಮಾಡ್ತೇನೆ, ನೀವು ನನಗೆ ಪೇಮೆಂಟ್ ಮಾಡಬೇಡಿ. ಆದ್ರೆ ಬಾಸ್ ಹೇಳುವಂಥದ್ದು, ಇಲ್ಲ, ಅದನ್ನು ನಾನು ವೇ ಆಫ್ ಮಾಡಿದೆ, ಅಂದ್ರೆ ನಾನು ಬಿಟ್ಟು ಬಿಟ್ಟೆ ಅಂತ ಹೇಳ್ತಾರೆ. ಈಗ ಈ ಎಕ್ಸಾಂಪಲ್ ನಾನು ಯಾಕೆ ಕೊಟ್ಟೆ? ಯಾರು ಹೇಳ್ತೀರಿ? ಈ ಎಕ್ಸಾಂಪಲ್ ಅನ್ನು ಯಾಕೆ ಕೊಟ್ಟೆ? ಇದ್ರೊಳಗೆ ಆ ಭಕ್ತನು ಬಹಳ ಸತ್ಯವಂತನಾಗಿದ್ದಾನೆ ಪ್ರಭು. ಓಕೆ, ಯಾಕೆ ಅವನಿಗೆ ಅಷ್ಟು ಫ್ರೀಡಮ್ ಇತ್ತು? ಅವನ ಮೇಲೆ ನಂಬಿಕೆ ಗಳಿಸಿರೋದಕ್ಕೆ. ನಂಬಿಕೆ. ಹಾಗೆ ಆಧ್ಯಾತ್ಮಿಕ ಲೋಕದಲ್ಲಿ ಇದು ಜಾಸ್ತಿ, ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಇಲ್ಲ ಇದು. ಹಾಗೆ ವೇರ್ ದೇರ್ ಇಸ್ ಲವ್ ದೇರ್ ಇಸ್ ಆಲ್ಸೋ ಲಾಟ್ ಆಫ್ ಫ್ರೀಡಮ್. ಎಲ್ಲಿ ಪ್ರೀತಿ ಉಂಟು ಅಲ್ಲಿ ಫ್ರೀಡಮ್ ಕೂಡ ಜಾಸ್ತಿ. ಅಲ್ಲಿ ಫ್ರೀಡಮ್ ಇರ್ತದೆ, ಅಫೆಕ್ಷನ್ ಇರ್ತದೆ, ಲೀನಿಯನ್ಸ್ ಇರ್ತದೆ, ಎಲ್ಲ ಇರ್ತದೆ. ಹಾಗಾಗಿ ಆಧ್ಯಾತ್ಮಿಕ ಲೋಕ ಹಾಗೆ.
ಪ್ರಭುಪಾದ ಹೇಳುವಂಥದ್ದು ಮೆಟೀರಿಯಲ್ ವರ್ಲ್ಡ್ ಮೀನ್ಸ್ ಡಾಗ್ ಈಟ್ ಡಾಗ್, ನಾಯಿಯನ್ನು ತಿನ್ನುವಂಥದ್ದು. ಎಂತ ಹೇಗೆ ಅಂದ್ರೆ ಈಗ ಬಾಸ್, ಕಂಪನಿಯಲ್ಲಿ ಕೆಲಸ ಮಾಡುವ ಬಾಸ್ ಎಂತ ಎಂತ ಯೋಚನೆ ಇರ್ತದೆ, ನಾನು ನನ್ನ ಎಲ್ಲ ಸಬಾರ್ಡಿನೇಟ್ಸ್ ಅನ್ನು ನಾನು ಸಾಲ್ವ್ ಮಾಡ್ತೇನೆ. ಹೇಗೆ? ಅವನಿಗೆ ಜಾಸ್ತಿ ಕೆಲಸ ಕೊಡ್ತೇನೆ ಅವನ ಕೆಲಸ. ನಾನು ಅವನಿಗೆ 1 ಲಕ್ಷ ಸಂಬಳ ಕೊಡ್ತೇನೆ, ಆದ್ರೆ ಅವನಿಂದ ನಾನು 10 ಲಕ್ಷದ ಕೆಲಸ ಮಾಡಿಸ್ತೇನೆ. ಇದು ಬಾಸಿನ ಯೋಚನೆ. ಈಗ ಸಬಾರ್ಡಿನೇಟ್ ಅಂತ ಯೋಚನೆ ಮಾಡುವಂಥದ್ದು, ಎಸ್ ಇವ ನನಗೆ 1 ಲಕ್ಷ ಕೊಡ್ತಾ ಇದ್ದಾನೆ, ನಾನು ಖಾಲಿ 10,000ದ ಕೆಲಸ ಮಾಡ್ತೇನೆ. ಸರಿ ಅಲ್ವಾ? ಯಾರಾದ್ರೂ ಕಂಪನಿಯಲ್ಲಿ ಕೆಲಸ ಮಾಡಿದವರಿಗೆ ಗೊತ್ತಿರಬಹುದು. ಎಸ್, ಸರಿ ಅಲ್ವಾ? ಹೌದು ಪ್ರಭುಜಿ, ಇದೇ ಮೆಂಟಾಲಿಟಿ ಇರುತ್ತೆ. ಹೌದು ಹೌದು ಪ್ರಭುಜಿ. ಎಸ್, ಇದು ಎಂತಂದ್ರೆ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಹೀಗೆ ಈ ರೀತಿ ಅಂದ್ರೆ ಬಾಸ್ ಈ ಸಬಾರ್ಡಿನೇಟ್ ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡುವಂತ ಯೋಚನೆ ಮಾಡ್ತಾನೆ, ಸಬಾರ್ಡಿನೇಟ್ ಬಾಸ್ ಅನ್ನು ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡುವಂತ ನೋಡ್ತಾ ಇರ್ತಾನೆ. ಹಾಗಾಗಿ ಈ ಭೌತಿಕ ಲೋಕ ಅಂದ್ರೆ ಇದೇ ರೀತಿ, ಇಲ್ಲಿ ಭಯಂಕರ ಸಫರಿಂಗ್ ಉಂಟು. ಆದ್ರೆ ಆತ್ಮಕ್ಕೆ ಪ್ಲೆಜರ್ ಬೇಕು. ಆದ್ರೆ ಪ್ಲೆಜರ್ ಬರುವಂತದ್ದು ಭಗವಂತನೊಟ್ಟಿಗೆ ನಾವು ಯಾವಾಗ ಕನೆಕ್ಟ್ ಮಾಡ್ತೇವೆ ಆಗ ನಮ್ಗೆ ಪ್ಲೆಜರ್ ಬರ್ತದೆ. ಆಗ ನಮ್ಗೆ ತುಂಬಾ ಲೀನಿಯನ್ಸ್ ಸಿಗ್ತದೆ, ತುಂಬಾ ಫ್ರೀಡಮ್ ಸಿಗ್ತದೆ, ಎಲ್ಲವೂ ತುಂಬಾ ಸಿಗ್ತದೆ, ಪ್ರೊಟೆಕ್ಷನ್ ಸಿಗ್ತದೆ ಅಂತ ಹೇಳುವಂಥದ್ದು. ಆಗ ಅಲ್ಲಿ ನಂಬಿಕೆ ಇರ್ತದೆ, ಎಲ್ಲ ಇರ್ತದೆ. ಮತ್ತೆ ಅಲ್ಲಿ ಸ್ಟ್ರಿಂಜೆಂಟ್ ಲಾಸ್ ಆಫ್ ನೇಚರ್ ಇರುವುದಿಲ್ಲ. ನಾನು ಭಗವಂತನಿಗೆ ಯಾವಾಗ ನಾವು ಶರಣಾಗತರಾಗ್ತೇವೆ ಆಗ ಅದು ಇರುವುದಿಲ್ಲ. ಹಾಗಾಗಿ ಆಧ್ಯಾತ್ಮಿಕ ಲೋಕದಲ್ಲಿ ಎಲ್ಲ ಜೀವಿಗಳು ತುಂಬಾ ಖುಷಿಯಲ್ಲಿ ಇರ್ತಾರಂತೆ, ವಿತ್ ಗ್ರೇಟ್ ಬ್ಲಿಸ್, ತುಂಬಾ ಖುಷಿಯಲ್ಲಿ ಇರ್ತಾರೆ. ಮತ್ತೆ ಅದು ಆಧ್ಯಾತ್ಮಿಕ ಲೋಕದಲ್ಲಿ ಈ ಬ್ಲಿಸ್ ಎಕ್ಸ್ಪಾಂಡ್ ಆಗುವಂಥದ್ದು ಎವ್ರಿ ಮೂಮೆಂಟ್ಗೆ. ಈ ಯಾವುದು ಶಿಕ್ಷಾಷ್ಟಕಂ, ಇದು ಫಸ್ಟ್ ಶ್ಲೋಕ. ಆನಂದಾಂಬುದಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ. ಅಂದ್ರೆ ಆನಂದಾಂಬುದಿವರ್ಧನಂ, ಹೇಗೆ ಸಮುದ್ರದಿಂದ ನಾವು 10 ಬಗೆ ನೀರು ತಂದ್ರೆ ಖಾಲಿ ಆಗುದು, ಅದೇ ರೀತಿ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಈ ಪ್ರೀತಿ ಜಾಸ್ತಿ ಆಗುವಂಥದ್ದು. ಆದ್ರೆ ನಾವು ಯಾವಾಗ ಈ ಆಧ್ಯಾತ್ಮಿಕ ಲೋಕ ಬಿಟ್ಟು ಈ ಭೌತಿಕ ಲೋಕಕ್ಕೆ ಬರ್ತೇವೆ, ಇಲ್ಲಿ ಸ್ಟ್ರಿಂಜೆಂಟ್ ಲಾಸ್ ಆಫ್ ನೇಚರ್ ಉಂಟು, ಮೆಟೀರಿಯಲ್ ನೇಚರ್ ಉಂಟು, ಅಲ್ಲಿ ಇಲ್ಲ. ಹೀಗೆ ಹೇಗೆಂದ್ರೆ ಈಗ ನಾವು ಮನುಷ್ಯರು ಕಾಡಲ್ಲಿ ಹೋಗಿ ಕೂತ್ಕೊಳ್ಳಿಕ್ಕೆ ಇಲ್ಲ. ಕಾಡಲ್ಲಿ ಈ ದೊಡ್ಡ ದೊಡ್ಡ ಆನೆಗಳು, ಹುಲಿಗಳು, ಸಿಂಹ, ಚೀತ ಇದೆಲ್ಲ ಇರ್ತದೆ. ಈಗ ನನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ. ಇದು ನಾನು ಯಾವಾಗ ನಾನು ಫಸ್ಟ್ PUC ಅಲ್ಲಿ ಇರುವಾಗ ನನಗೆ NCC ಅಲ್ಲಿ ಇದ್ದೆ. NCC ಅಲ್ಲಿ ನಾವು ಒಂದು ಟ್ರೆಕ್ಕಿಂಗ್ ಇತ್ತು, ಈ ಕೊಲ್ಲೂರಿಂದ ಕೊಡಚಾದ್ರಿಗೆ ನಡೀತಾ ಹೋಗ್ಲಿಕ್ಕೆ. ಹಾಗಾಗಿ ಎಲ್ಲಿಂದ ಕೊಲ್ಲೂರಿಂದ ನಡೆದುಕೊಂಡು ಹೋಗ್ಲಿಕ್ಕೆ ಕೊಡಚಾದ್ರಿ ತುಂಬಾ ಉಂಟು. ಅದು ನಾವು ಬೇಗ ಎಷ್ಟು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದೆವು. ಹಾಗಾಗಿ ನಾವು ಅಲ್ಲಿಗೆ ಒಂದು 5:30 ಕತ್ತಲಾಗುವ ಮುಂಚೆ ನಾವು ರೀಚ್ ಆದೆವು. ನಮ್ದು ಸರ್ ಕೂಡ ಇತ್ತು. ಮತ್ತೆ ಇದು ಫಸ್ಟ್ PUC ಅಲ್ಲಿ NCC ಅಲ್ಲಿ ಇರುವಾಗ. ಮತ್ತೆ ಕಾಲೇಜ್ ಎಂಡ್ ಆಗುವಾಗ ನಾವು ಫ್ರೆಂಡ್ಸ್ ಹೋಗಿದ್ದೆವು. ಹಾಗೆ ಫ್ರೆಂಡ್ಸ್ ಹೋಗಿರುವಾಗ ನಾವು ಫಸ್ಟ್ ಕೊಲ್ಲೂರಿಗೆ ಹೋದದ್ದು. ಕೊಲ್ಲೂರಲ್ಲಿ ಅವರೆಲ್ಲ ಹೇಳಿದ್ರು, ನಾವು ಅದಾಗ 5:30 ಆಗಿತ್ತು, ಅವ್ರು ಹೇಳಿದ್ರು ರಾತ್ರಿ ಹೋಗ್ಬೇಡಿ ಅಂತ. ನಾವು ಆದ್ರೂ ಕೂಡ ಹೋದೆವು. ಹೋಗುವಾಗ ಅಂತಂದ್ರೆ ನಾನು ಹಿಂದೆ ಇದ್ದೆ, ನನ್ನ ಫ್ರೆಂಡ್ ಬಿಡ್ತಾ ಇದ್ದ ಗಾಡಿ. ಕರೆಕ್ಟ್ ನಮ್ಮ ಗಾಡಿ ಎದುರು ಚೀತಾ ಹೀಗೆ ಪಾಸ್ ಆದದ್ದು. ಚೀತಾ ಆಕ್ಚುಲಿ ಅಲ್ಲಿ ಕೆಲವರು ಹೇಳಿದ್ರು ಎಂತ ಅಂದ್ರೆ ಅದು ಅಟ್ಯಾಕ್ ಮಾಡ್ತದೆ. ಯಾವಾಗ ನಾವು ನೀರು ಕುಡಿಯುವಾಗೆಲ್ಲ ಇದನ್ನು ಈಗ ಹೇಳಿದ್ರೆ ಅಟ್ಯಾಕ್ ಮಾಡ್ತದೆ ಚೀತಾ. ಹಾಗಾಗಿ ಈಗ
ಶೀತ ಇಲ್ಲಿಗೆ ಬಂದು ಸಿಟಿಗೆ ಬಂದು ನಾವು ಶೂಟ್ ಮಾಡ್ತೇವೆ, ನಾವು ಅಲ್ಲಿ ಹೋಗ್ಲಿಕ್ಕಿಲ್ಲ, ನಮ್ಮನ್ನು ಅಟ್ಯಾಕ್ ಮಾಡ್ತೇವೆ. ಇದು ಸ್ಟ್ರಿಂಜೆಂಟ್ ಲಾಸ್ ಆಫ್ ನೇಚರ್. ಅಂದ್ರೆ ಪ್ರಾಣಿಗಳು ಅಲ್ಲೇ ಇರ್ಲಿಕ್ಕೆ, ನಾವು ಇಲ್ಲಿ ಇರ್ಲಿಕ್ಕೆ. ಆದ್ರೆ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ನಮ್ಗೆ ಎಂಜಾಯ್ಮೆಂಟ್ ಮಾಡ್ಬೇಕಿದ್ರೆ ವಿ ಹ್ಯಾವ್ ಟು ಪೇ ಪ್ರೈಸ್. ಭೌತಿಕ ಲೋಕದಲ್ಲಿ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಎಂಜಾಯ್ಮೆಂಟ್ ಇದು ಪ್ಲೇಸ್ ಅಲ್ಲ. ಹಾಗಾಗಿ ಇನ್ನು ಎಷ್ಟು ಟೈಮ್ ಮಾಡಬೇಕು ದಯವಿಟ್ಟು? ಎಸ್, ಹರೇ ಕೃಷ್ಣ. ಇನ್ನು ಸ್ವಲ್ಪ ಉಂಟು. ಓಕೆ, ಎಷ್ಟೊಂದು 10 ನಿಮಿಷ ಮಾಡ್ಬೇಕಾ? ಹರೇ ಕೃಷ್ಣ. ಮಾಡಿ ಪ್ರಭು. ಮಾಡಿ ಪ್ರಭುಜಿ. ಓಕೆ, ಎಸ್. ಹಾಗಾಗಿ ಈಗ ನಾವು ಇಂಪಾರ್ಟೆಂಟ್ ಪಾಯಿಂಟ್ಗೆ ಬರುವ ಹಾಗೆ, ಈಗ ನಾನು ಮಿಶ್ರಿತ ಭಕ್ತ ಈ ವಿಷಯಕ್ಕೆ ಮಾತಾಡ್ತಾ ಇದ್ದೇನೆ. ಈಗ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಅಟ್ರಾಕ್ಷನ್ ಫಾರ್ ದಿ ವಿಮೆನ್ ಉಂಟು. ಯಾವ್ದು ಸುಪ್ರೀಂ ವಿಮೆನ್ ಅಂದ್ರೆ ರಾಜರಾಣಿ. ಶಿ ಇಸ್ ಅ ಸುಪ್ರೀಂ ವಿಮೆನ್ ಇನ್ ಸ್ಪಿರಿಚುವಲ್ ವರ್ಲ್ಡ್. ಅವಳ ಮೇಲೆ ಅಟ್ರಾಕ್ಷನ್ ಉಂಟು. ಆದ್ರೆ ಅದು ಮದರ್ಲಿ ಅಟ್ರಾಕ್ಷನ್ ಅಂತೆ. ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್ ಟು ಸೆಕ್ಸ್ ಲೈಫ್. ಇಲ್ಲಿ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ವಿಮೆನ್ ಮೇಲೆ ಅಟ್ರಾಕ್ಷನ್ ಇರ್ತದೆ, ಆದ್ರೆ ಸೆಕ್ಸ್ ಲೈಫ್ಗೆ ಅಲ್ಲಿ ಹಾಗೆ ಅಲ್ಲ. ಅಂದ್ರೆ ಸೆಕ್ಸ್ ಲೈಫ್ ಅಟ್ರಾಕ್ಷನ್ ಅಂದ್ರೆ ನಾವು ಸಂಬಡಿ ಎಂತ ಹೇಳುವಂಥದ್ದು, ನಾವು ಇನ್ನೊಬ್ಬರನ್ನು ಕ್ರಶ್ ಮಾಡುವಂಥದ್ದು. ಯಾಕೆಂದ್ರೆ ಅವನಿಗೆ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಇನ್ನೊಂದನ್ನು ಕ್ರಶ್ ಮಾಡುವಂಥದ್ದು. ಇದು ಮೆಟೀರಿಯಲ್ ವರ್ಲ್ಡ್. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಹಾಗೆ ಅಲ್ಲ. ಅಲ್ಲಿ ಕೂಡ ಅಟ್ರಾಕ್ಷನ್ ಉಂಟು, ಆದ್ರೆ ಅದು ಮದರ್ಲಿ ಅಟ್ರಾಕ್ಷನ್, ಮದರ್ ಅಂಡ್ ಚೈಲ್ಡ್. ಎಸ್. ಹೇಗೆ ಅಂದ್ರೆ ಇದಕ್ಕೆ ಒಂದು ಸಣ್ಣ ಉದಾಹರಣೆ. ಹನುಮಾನ್ ಇದು ಎಕ್ಸಾಂಪಲ್. ಹನುಮಾನ್ ಬ್ರಹ್ಮಚಾರಿ. ಒಮ್ಮೆ ಎಂತಾಗ್ತದೆ ಅಂದ್ರೆ, ಹನುಮಾನ್ ನೋಡ್ತಾನೆ ರಾಮ ಕೂಗ್ತಾ ಇದ್ದಾನೆ ಕಾಡಿನಲ್ಲಿ ಸೀತೆಗೋಸ್ಕರ. ಹಾಗಾಗಿ ಅವನ ಮೈಂಡ್ ಅಲ್ಲಿ ಒಂದು ಥಾಟ್ ಬರ್ತದೆ, ಯಾಕೆ ಇಷ್ಟು ಅಟ್ಯಾಚ್ಮೆಂಟ್ ಸೀತೆ ಹತ್ರ, ರಾಮನಿಗೆ ಇಷ್ಟು ಅಟ್ಯಾಚ್ಮೆಂಟ್ ಒಳ್ಳೇದಲ್ಲ. ಯಾಕೆಂದ್ರೆ ಹನುಮಾನ್ ಬ್ರಹ್ಮಚಾರಿ, ಅವನಿಗೆ ಗೊತ್ತಿಲ್ಲ. ಹಾಗೆ ನನಗೆ ಯಾವುದೇ ಅಟ್ರಾಕ್ಷನ್ ಇಲ್ಲ, ಯಾಕೆ ರಾಮ ಈ ರೀತಿ ಕೂಗ್ತಾ ಇದ್ದಾನೆ ಸೀತೆಗೋಸ್ಕರ, ಈ ರೀತಿ ಎಲ್ಲ ಬಂತು ಅವನಿಗೆ ಮೈಂಡ್ ಅಲ್ಲಿ ಥಾಟ್. ಮತ್ತೆ ಅವ ಲಂಕೆಗೆ ಹೋಗುವಾಗ ಹನುಮಾನ್ ಅದು ಥಾಟ್ ಬಂತು. ಮತ್ತೆ ಅವ ಲಂಕೆಗೆ ಹೋಗುವಾಗ ಸೀತೆ ನೋಡುತ್ತಾ ಹೋಗುವಾಗ ಈ ಅಶೋಕ ವಾಟಿಕ ಬಿಲ್ಡಿಂಗ್ ಅದರ ಎಂತ ಹೇಳುವಂಥದ್ದು, ಅದರ ಹತ್ತಿರ 1000 ಈ ಪಿಲ್ಲರ್ಸ್ ಎಲ್ಲ ಇತ್ತು, ಪಿಲ್ಲರ್ ಮಂಟಪ ಇತ್ತು. ಅಲ್ಲಿ ಒಂದು ಮರದ ಅಡಿಯಲ್ಲಿ ಸೀತೆ ಇದ್ಲು. ಸೀತೆ ಎಲ್ಲೋ ಸಾರಿಯಲ್ಲಿ ಇದ್ರು. ಮತ್ತೆ ಅವಳ ಈ ಫೇಸ್ ಕವರ್ ಆಗಿತ್ತಂತೆ, ಫೇಸ್ ಕಾಣಲಿಲ್ಲ. ಮತ್ತೆ ಅಲ್ಲಿ ಫೇಸ್ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ಅದು ಚಂದ್ರನಾಗೆ ಕಾಣ್ತಿತ್ತಂತೆ, ಚಂದ್ರನಾಗೆ. ಮತ್ತೆ ಅವಳ ಕಣ್ಣು ಲೋಟಸ್ ಪೆಟಲ್ ತರ ಇತ್ತಂತೆ ಹನುಮಾನ್ ನೋಡುವಾಗ. ಆಗ ಎಂತಾಯ್ತಂದ್ರೆ, ಆ ಸೀತೆ ನೋಡುವಾಗ ಹನುಮಾನ್ಗೆ ಎಂತಾಯ್ತಂದ್ರೆ, ಹನುಮಾನ್ ಪ್ಯೂರ್ ಡಿವೋಟಿ, ರಾಮನ ದರ್ಶನ ಕೂಡ ಆಯ್ತಂತೆ. ಯಾಕೆಂದ್ರೆ ಶಕ್ತಿ ಮತ್ತೆ ಶಕ್ತಿಮಾನ್. ಕೃಷ್ಣ ರಾಮ ಇಸ್ ಶಕ್ತಿಮಾನ್, ಸೀತಾ ಇಸ್ ಶಕ್ತಿ. ಯಾಕೆಂದ್ರೆ ಇಬ್ಬರ ಕೂಡ ದೇರ್ ಇಸ್ ಸಿಮಿಲಾರಿಟಿ. ಶಿ ಇಸ್ ಅಲ್ಲಾದಿನ ಶಕ್ತಿ. ಹಾಗೆ ಆಗ ಯಾಕೆಂದ್ರೆ ನೋಡಿ, ರಾಮನಿಗೆ ಬುದ್ಧಿ ಕಲಿಸಬೇಕಿತ್ತು ಹನುಮಾನಿಗೆ. ಹಾಗಾಗಿ ಅಲ್ಲಿ ಇವನಿಗೆ ಒಂದು ಥಾಟ್ ಬಂದಿದ್ದು, ಯಾಕೆ ಕೂಗುವುದಂತ. ಈಗ ಅದಕ್ಕೆ ಅವನಿಗೆ ರಾಮನ ಇದು ಕೂಡ ಆಯ್ತು ಅವನಿಗೆ. ಅಲ್ಲಿ ನೋಡಿದ ಮೇಲೆ ಹನುಮಾನ್ ಹೇಳುದಂತೆ,
ಈ ಪರ್ಸನಾಲಿಟಿಗೆ ರಾಮ ಕೂಗ್ತಾ ಇದ್ದ, ಈ ಪರ್ಸನಾಲಿಟಿಗೋಸ್ಕರ ರಾಮ ತನ್ನ ಜೀವನವನ್ನು ಕೊಡ್ಲಿಕ್ಕೆ ಹೋಗಿದ್ದ. ಹಾಗಾಗಿ ಈ ಪರ್ಸನಾಲಿಟಿಯ ಸಪರೇಷನ್ ಅಲ್ಲಿ ರಾಮ ಅಲ್ಲಿ ಟೋಟಲಿ ಕೂಗ್ತಾ ಇದ್ದ. ಈ ರೀತಿ ಎಲ್ಲ ಅವನಿಗೆ ಹನುಮಾನಿಗೆ ಬರ್ತದೆ ಥಾಟ್. ಈಗ ನನಗೆ ಗೊತ್ತಾಗ್ತಾ ಉಂಟು, ಎಸ್, ರಾಮ ಯಾಕೆ ಕೂಗ್ತಾ ಇದ್ದಾನೆ ಅಂತ. ಯಾಕೆಂದ್ರೆ ರಾಮ ಸೀತೆಯಿಂದ ಸಪರೇಟ್ ಆಗಿದ್ದಾನೆ. ಆಗ ಅವನಿಗೆ ಗೊತ್ತಾಗ್ತದೆ. ಹಾಗಾಗಿ ಸೇಮ್ ಎದ್ದೇಳುವಂಥದ್ದು. ಈಗ ರಾಮನಿಗೆ ಆ ಸೀತೆ ಮೇಲೆ ಇತ್ತು, ಅದು ನಮ್ಗೆಲ್ಲರಿಗೂ ಜೀವಿಗಳಿಗೆ ನಮ್ಮ ಸುಪ್ರೀಂ ಮದರ್ ಅಂದ್ರೆ ಸೀತೆ ಮೇಲೆ ನಮ್ಗೆಲ್ಲರಿಗೂ ಉಂಟಂತೆ. ಅಂದ್ರೆ ರಾಧಾರಾಣಿ ಅಂಡ್ ಸೀತಾ ಬೋತ್ ಆರ್ ಸೇಮ್, ಕೃಷ್ಣ ಅಂಡ್ ರಾಮ ಬೋತ್ ಆರ್ ಸೇಮ್. ಹಾಗಾಗಿ ಸುಪ್ರೀಂ ಮದರ್ ರಾಧಾರಾಣಿ, ಅವಳ ಮೇಲೆ ಎಲ್ಲ ಜೀವಿಗಳಿಗೆ ಆ ರೀತಿ ಉಂಟಂತೆ. ಹಾಗಾಗಿ ಆ ಅಟ್ರಾಕ್ಷನ್ ಯಾವಾಗ ಬರ್ತದೆ ಆಗ ನಮ್ಗೆ ಈ ಭೌತಿಕ ಲೋಕದ್ದು ಎಲ್ಲ ಅಟ್ರಾಕ್ಷನ್ ಬಿಡ್ಬೋದಂತೆ. ಹಾಗಾಗಿ ಭೌತಿಕ ಲೋಕದ ಅಟ್ರಾಕ್ಷನ್ ಅಲ್ಲಿ ಮೇನ್ ಅಟ್ರಾಕ್ಷನ್ ಪ್ರಭುಪಾದ ಹೇಳುವಂಥದ್ದು ಸೆಕ್ಸ್ ಲೈಫ್. ಹಾಗಾಗಿ ಯಾವಾಗ ನಮ್ಗೆ ಅಟ್ರಾಕ್ಷನ್ ರಾಧಾರಾಣಿಗೆ ಬರ್ತದೆ ಆಗ ಇದನ್ನೆಲ್ಲ ಬಿಡ್ಲಿಕ್ಕೆ ಆಗ್ತದೆ. Yes. Okay. ಹಾಗಾಗಿ ಈ ಸ್ಪಿರಿಚುವಲ್ ಬ್ಲಿಸ್ಸಿಗೋಸ್ಕರ ಅಂದ್ರೆ ನಮ್ಗೆ ಆ ರಾಧಾರಾಣಿಯ ಮೇಲೆ ಅಟ್ರಾಕ್ಷನ್ ಯಾವಾಗ ಬರ್ತದೆ ಆಗ ನಾವು ಎಲ್ಲವನ್ನು ಬಿಡ್ತೇವೆ ಅಂತ. ಈಗ ಎಕ್ಸಾಂಪಲ್ ಭರತ್ ಮಹಾರಾಜ್ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋದ್ರು. ಅಂಬರೀಷ್ ಮಹಾರಾಜ್ಗೆ ವಾನಪ್ರಸ್ಥ ತಗೊಳ್ಳಿಕ್ಕೆ ಇಚ್ಛೆ. ಪೃಥು ಮಹಾರಾಜ್ ಅವರ ಹೆಂಡತಿ ಅರ್ಚಿಯೊಟ್ಟಿಗೆ ಕಾಡಿಗೆ ಹೋಗುವಂಥದ್ದು. ಯಾಕೆಂದ್ರೆ ಈ ಸ್ಪಿರಿಚುವಲ್ ಗೋಲ್ ಸಬ್ಲೈಮ್. ಎಸ್, ಹಾಗಾಗಿ ನಾವು ಇದರ ಕಡೆಗೆ ನಾವು ಗಮನ ಕೊಡಬೇಕು. ಅಂದ್ರೆ ಮಿಶ್ರಿತ, ಈಗ ನಾನು ಹೇಳಿದ ಪಾಯಿಂಟ್ ಅಲ್ಲ, ಮಿಶ್ರಿತ ಡಿವೋಟಿಗೆ ಯಾಕೆ ಅಂದ್ರೆ ಅವನಿಗೆ ಯಾವಾಗ ಅವ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ, ಇಲ್ಲಿ ಹೇಳೋ ಮಿಕ್ಸ್ ಡಿವೋಟಿ ಎಂಗೇಜ್ ಇನ್ ಡಿವೋಷನಲ್ ಸರ್ವಿಸ್ ಫಾರ್ ಸ್ಪಿರಿಚುವಲ್ ಬೆನಿಫಿಟ್ ಆಫ್ ಬೀಯಿಂಗ್ ಇಟರ್ನಲ್ ಎಂಗೇಜ್ ಇನ್ ಟ್ರಾನ್ಸ್ಫರ್ ಅಬೌಟ್ ಫಾರ್ ದಿ ಲಾರ್ಡ್ ಫುಲ್ ಬ್ಲಿಸ್ ಅಂಡ್ ಓಕೆ. ಆದ್ರೆ ಇಲ್ಲಿ ಕಂಪ್ಲೀಟ್ಲಿ ಪ್ಯೂರಿಫೈಡ್ ಅಲ್ಲ. ಆದ್ರೆ ಇದಕ್ಕೆ ನಾವು ಎಂತ ಹೇಳುವಂಥದ್ದು, ಈ ಅನುವಾದದಲ್ಲಿ ಪ್ರಭುಪಾದ ಹೇಳುವಂಥದ್ದು ಎಸ್, ಭಕ್ತಿ ಸೇವೆಯಲ್ಲಿ ಮತ್ತು ಆತ್ಮ ಅನೇಕ ವರ್ಷ ಮತ್ತು ಜನ್ಮ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಅನೇಕ ವರ್ಷ ನಮ್ಗೆ ಆ ರಾಧಾರಾಣಿ ಮೇಲೆ ಅಟ್ರಾಕ್ಷನ್ ಬರ್ಬೇಕಿದ್ರೆ ಅನೇಕ ವರ್ಷ ಮತ್ತೆ ಅನೇಕ ಜನ್ಮಗಳವರೆಗೆ ನಿರತರಾಗಬೇಕಂತ. ಆಗ ಯಾವುದೇ ಈ ಮೆಟೀರಿಯಲ್ ಅಟ್ರಾಕ್ಷನ್ ನಮ್ಗೆ ಆಗುವುದಿಲ್ಲ. ಈಗ ನಮ್ಗೆ ಯಾಕೆ ಮೆಟೀರಿಯಲ್ ಅಟ್ರಾಕ್ಷನ್ ಆಗ್ತದೆ ಅಂದ್ರೆ ನಮ್ಗೆ ರಾಧಾರಾಣಿಯ ಮೇಲೆ ನಮ್ಗೆ ಅಟ್ರಾಕ್ಷನ್ ಬರಲಿಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ನಾವು ಹೇಳ್ಬೋದು ನನಗೆ ಅಟ್ರಾಕ್ಷನ್ ಬಂದಿದೆ ಅಂತ, ಅದಲ್ಲ. ರಿಯಲ್ ಅಟ್ರಾಕ್ಷನ್, ಜೆನ್ವಿನ್ ಅಟ್ರಾಕ್ಷನ್. ಎಸ್, ಹರೇ ಕೃಷ್ಣ. ಎಸ್, ವಾಂಛಾ ಕಲ್ಪತರು ವಿಶ್ವ ಕೃಪಾ ಸಿಂಧು ವ್ಯವಚ ಪತಿತನ ಪಾವನಿಯೋಗ್ಯ ವೈಷ್ಣವ್ಯ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜಯ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದಗಳು ಪ್ರಭು.